ಸಂಗಮ, ಕೃಷ್ಣ ಪ್ರಸಾದ್ ಬೆಟ್ಟ ಸಂಚಾಲಕರು, ಹಿಂದೂ ಶೌರ್ಯ ಸಂಗಮ, ಶ್ರೀ ವಿರೂಪಾಕ್ಷ ಭಟ್ ಕಾರ್ಯದರ್ಶಿಗಳು, ಹಿಂದೂ ಶೌರ್ಯ ಸಂಗಮ ಸ್ವಾಗತ ಸಮಿತಿ. ಉಪಸ್ಥಿತಿ ನವೀನ್ ನೆರಿಯ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ಪುತ್ತೂರು ಜಿಲ್ಲೆ, ವಿಶಾಖ್ ಸಸಿಹಿತ್ಲು ಪುತ್ತೂರು ಗ್ರಾಮಾಂತರ ಪ್ರಖಂಡ ಸಂಯೋಜಕರು, ಜಯಂತ್ ಕುಂಜೂರು ಪಂಜ ಪುತ್ತೂರು ನಗರ ಪ್ರಖಂಡ ಸಂಯೋಜಕರು, ಸಂತೋಷ್ ಗುಪ್ಪಿನಂಗಡಿ, ಸಂತೋಷ್ ಅತ್ತಾಜೆ ಬೆಳ್ತಂಗಡಿ ಬಜರಂಗ ದಳ ಸಂಯೋಜಕರು, ಸಂತೋಷ್ ಗುಪ್ಪಿನಂಗಡಿ ವಲಯ ಅತಿಥಿ ಬಂಧುಗಳ ಉಪಸ್ಥಿತಿಯೊಂದಿಗೆ ಇದೀಗ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಅತಿಥಿ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತರಿರಬೇಕು ಎನ್ನುವ ಕೋರಿಕೆಯೊಂದಿಗೆ ಇವತ್ತು ಬಂಧುಗಳು ಎಲ್ಲ ಕಾರ್ಯಕ್ರಮದ ಬಂಧುಗಳನ್ನ ವೇದಿಕೆಯ ಮುಂಭಾಗದ ಸಂಗಮ ಕಾರ್ಯಕ್ರಮದ ಅತಿಥಿ ಬಂಧುಗಳು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನ ನೀಡಬೇಕು ಅನ್ನುವ ಕೋರಿಕೆ. ಆದ್ದರಿಂದ ವಿಶ್ವ ಹಿಂದೂ ಪರಿಷತ್ 1964ರಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಎಂಬ ಧ್ಯೇಯ ಮಂತ್ರದೊಂದಿಗೆ ಆರಂಭಗೊಂಡು 60 ವರ್ಷ ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಿಂದ ಹೊರಟಿರುವ ಬೃಹತ್ ಶೌರ್ಯ ಜಾಗರಣ ರಥಯಾತ್ರೆ ಇದೀಗ ಪುತ್ತೂರಿಗೆ ಆಗಮಿಸಿ ಆಂಜನೇಯ ನಗರ ಬಳುವಾರಿನಲ್ಲಿ ಅಧಿಕೃತವಾಗಿ ಸ್ವಾಗತಗೊಂಡು ಮುಖ್ಯ ರಸ್ತೆಯಲ್ಲಿ ಸಾಗಿ ಈಗ ಕಿಲ್ಲೆ ಮೈದಾನವನ್ನ ತಲುಪಿ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ ಪ್ರಸ್ತುತಗೊಳ್ಳಲಿದೆ. ಇದೀಗ ಪುಷ್ಪಾರ್ಚನೆ ರಾಮಣ್ಣ ಜ್ಯೇಷ್ಠ ಪ್ರಚಾರಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸಮಸ್ತ ಹಿಂದೂ ಬಾಂಧವರು ಆದಷ್ಟು ಬೇಗ ವೇದಿಕೆಯ ಮುಂಭಾಗದ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆ. ಎಲ್ಲ ಅತಿಥಿ ಬಂಧುಗಳು ಮತ್ತೆ ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಸರ್ವ ಅತಿಥಿಗಳ ಉಪಸ್ಥಿತಿಯೊಂದಿಗೆ ಇದೀಗ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರಿಗೆ ಸ್ವಾಗತ. ಬಾಗಿಲುಗಳು ಕೈ ಮುಗಿದು ಬೆಳಗ್ಗೆ ಬಾ ಯಾತ್ರಿಕನೇ ಎಂಬ ರಾಷ್ಟ್ರಕವಿ ಕುವೆಂಪು ಅವರ ವಾಣಿಯಂತೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿರೂಪಾಕ್ಷ ಭಟ್ ಮಚ್ಚಿಮಲೆ ಕಾರ್ಯದರ್ಶಿಗಳು, ಶೌರ್ಯ ಜಾಗರಣ ರಥಯಾತ್ರೆ ಸ್ವಾಗತ ಸಮಿತಿ. ಆರಾಧ್ಯ ಮೂರ್ತಿ ಶ್ರೀ ಮಹತೋಬಾರ ಮಾಲಿಂಗೇಶ್ವರ ದೇವರಿಗೆ ಶಿರಸ ವಹಿಸುತ್ತಾ, ತಾಯಿ ಸೀತೆ ತಂದೆ ರಾಮ ಬೆಳೆಸಿದ್ದು ಗಂಗೆ, ಭರತ ಭೂಮಿ ಜನ್ಮಭೂಮಿ, ನಾನೊಬ್ಬ ಹಿಂದೂ ಅಂತ ಎದೆ ತಟ್ಟಿ ಹೇಳಿ ಗೌರವದಿಂದ ಹೇಳುತ್ತಾ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದರ ಷಷ್ಠಿ ಪೂರ್ತಿ ಸಂದರ್ಭದಲ್ಲಿ ದೇಶಾದ್ಯಂತ ಹಮ್ಮಿಕೊಂಡ ಶೌರ್ಯ ಜಾಗರಣ ರಥಯಾತ್ರಾ ಇದರ ಅಂಗವಾಗಿ ಕರ್ನಾಟಕದ ದಕ್ಷಿಣ ಪ್ರಾಂತ ಇದರ ರಥಯಾತ್ರೆಯು ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಸಮ್ಮುಖದಲ್ಲಿ ಪ್ರಾರಂಭಗೊಂಡು ಈ ದಿನ ನಮ್ಮ ಪುಣ್ಯದ ಮಣ್ಣಾದ ಪುತ್ತೂರಿನಿಗೆ ಆಗಮಿಸಿದೆ. ಪುತ್ತೂರಿನ ಆಂಜನೇಯ ಮಂತ್ರಾಲಯದ ಬಳಿಯಿಂದ ಭವ್ಯವಾದ ಸ್ವಾಗತ ಸ್ವೀಕರಿಸಿ ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಭವ್ಯವಾದ ಶೋಭಾಯಾತ್ರೆಯೊಂದಿಗೆ ಆಗಮಿಸಿ ಈ ಕಿಲ್ಲಾ ಮೈದಾನದಲ್ಲಿ ಸಮಾಪನಗೊಂಡಿದೆ. ಈ ಕಿಲ್ಲಾ ಮೈದಾನದಲ್ಲಿ ಜರುಗಲಿರುವ ಹಿಂದೂ ಶೌರ್ಯ ಸಂಗಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಅತಿಥಿಗಳನ್ನು ಸ್ವಾಗತಿಸಲು ಸಿಕ್ಕಿರುವ ಸೌಭಾಗ್ಯ ಅಂತ ತಿಳಿದುಕೊಂಡು ಈ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ವಿಶ್ವ ಹಿಂದೂ ಪರಿಷತ್ ಇದರ ಕರ್ನಾಟಕ ದಕ್ಷಿಣ ಪ್ರಾಂತ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಯು ಪೂವಪ್ಪ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬೆಳ್ಳಿಪಾಡಿ
ಕೇಸರಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ಈ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಿ ದಿಕ್ಸೂಚಿ ಮಾತನಾಡಲು ಆಗಮಿಸಿದಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರಾದ ಶ್ರೀಯುತ ಸು ರಾಮಣ್ಣ ಇವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬೆಟ್ಟ ಕೇಸರಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಮಾಡಲಿರುವ ಬಜರಂಗದಳ ದಕ್ಷಿಣ ಪ್ರಾಂತದ ಸಹ ಸಂಯೋಜಕರಾದಂತಹ ಶ್ರೀಯುತ ಮುರಳೀಕೃಷ್ಣ ಹಸನ್ ತಡ್ಕ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ ಬೆಂಸ್ತಿಯವರ ಬಲ್ಲಿಯಾಗ ಶಾಲ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಕೃಷ್ಣ ಪ್ರಸನ್ನ ಇವರು ಇದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ಕಲ್ಲಿಗ ಶಾಲ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಪುತ್ತೂರು ಜಿಲ್ಲೆಯ ಶೌರ್ಯ ಜಾಗರಣ ರಥಯಾತ್ರೆ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಕೇಸರಿ ಶಾಲನ್ನು ಹಾಕಿ ಕಾರ್ಯಕ್ರಮಕ್ಕೆ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಂತ ಬೆಂಗಳೂರು ವಿಭಾಗದ ಸಹ ಸಂಚಾಲಕರಾದ ಪುನೀತ್ ಅತ್ತ ಅವರ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತರಿಗೆ ಜಯಂತ ಶೆಟ್ಟಿ ಶಾಲು ಹಾಕಿ ಕಾರ್ಯಕ್ರಮ. ಪುತ್ತೂರು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಇದರ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ನವೀನ್ ನೆರಿಯಾ ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಜಯಂತ ಶೆಟ್ಟಿ ಕಂಬಲತಡ್ಡ ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಲತೇಶ್ ಗುಂಡ್ಯ ಬಜರಂಗ ದಳ ಜಿಲ್ಲಾ ಸಹ ಸಂಚಾಲಕ್ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ದಿನೇಶ್ ಪಂಜಿಗ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶೌರ್ಯ ಜಾಗರಣ ರಥಯಾತ್ರೆಯ ಸಂಚಾಲಕರಾದಂತಹ ಕೃಷ್ಣ ಪ್ರಸಾದ್ ಬೆಟ್ಟ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಜಗದೀಶ್ ಬನ್ನೂರು ಶಾಲ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಬಜರಂಗ ದಳ ಗ್ರಾಮಾಂತರ ಮಂಡಲದ ಸಂಯೋಜಕರಾದ ವಿಶಾಖ ಸಸಿಯುತ್ತಲು ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಅನಿಲ್ ಇರ್ದೆ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅನ್ನುವ ಕೋರಿಕೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನಗರ ಮಂಡಲ ಸಂಯೋಜಕರಾದ ಜಯಂತ್ ಕುಂಜೂರು ಪಂಜ ಇವರಿಗೂ ಆತ್ಮೀಯವಾದ ಸ್ವಾಗತ. ಇವರಿಗೆ ಧನ್ರಾಜ್ ಕೇಸರಿ ಶಾಲಿನೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉಪ್ಪಿನಂಗಡಿ ಮಂಡಲದ ಸಂಚಾಲಕರಾದ ಸಂತೋಷ್ ಉಪ್ಪಿನಂಗಡಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಹರೀಶ್ ದುಲ್ಪಾಡಿ ಶಾಲ್ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಈ ಕಾರ್ಯಕ್ರಮದ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಪರಿವಾರ ಸಂಘಟನೆಯ ವಿವಿಧ ಜವಾಬ್ದಾರಿಯುತ ನಾಯಕರು, ಮುಖಂಡರು ಹಾಗೂ ಇಲ್ಲಿ ನೆರೆದಿರುವಂತಹ ಪುತ್ತೂರಿನ ಗಣ್ಯರು, ಪರವೂರಿನ ಗಣ್ಯರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಬೃಹತ್ ಹಿಂದೂ ಶೌರ್ಯ ಸಂಗಮದಲ್ಲಿ ನೆರೆದಿದ್ದ ಎಲ್ಲ ಆತ್ಮೀಯ ಪುತ್ತೂರಿನ ಹಿಂದೂ ಬಾಂಧವರು ಹಾಗೂ ಪುತ್ತೂರಿನ ಎಲ್ಲ ಜನತೆಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮವನ್ನು ಪುತ್ತೂರಿನಿಂದ ಹತ್ತೂರಿಗೆ ಪಸರಿಸುವ ಇಲ್ಲಿ ನೆರೆದಿರುವಂತಹ ಪತ್ರಕರ್ತ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಜಾತಿ ನೂರಿರಲಿ ಭಾಷೆ ಸಾವಿರವಿರಲಿ, ನಾಡಿನ ಗಡಿ ಅದಕ್ಕೆ ಅಡ್ಡ ಬರದಿರಲಿ, ಆಚಾರ ವಿಚಾರ ಸಂಸ್ಕೃತಿ ಏನೇ ಇರಲಿ, ಇವೆಲ್ಲದರ ಮೇಲೆ ನನ್ನ ಸನಾತನ ಧರ್ಮದ ಸಹಿ ಇರಲಿ ಅಂತ ಹೇಳುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಕೊನೆಗೊಳಿಸಿದೆ. ಕೃತಜ್ಞತೆಗಳು. ಮುಂಭಾಗದಲ್ಲಿ ನಿಂತಿರುವವರು ಆಸನವನ್ನ ಸ್ವೀಕರಿಸಬೇಕು ಅನ್ನುವ ಕೋರಿಕೆಯೊಂದಿಗೆ ಈ ಕಾರ್ಯಕ್ರಮದಲ್ಲಿ ಘನ ಉಪಸ್ಥಿತಿ ರವೀಂದ್ರ RSS ಸ್ವಯಂ ಸೇವಕರು, ಮುಳಿಯ ಕೇಶವ ಪ್ರಸಾದ್ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಮಹಾಲಿಂಗೇಶ್ವರ ದೇವಸ್ಥಾನ, ಬಾಲಕೃಷ್ಣ ರೈ ಮುಗೆರೋಡಿ ಸಂಘದ ಹಿರಿಯ ಸ್ವಯಂ ಸೇವಕರು, ವೆಂಕಟ ಬಳಲಂಬೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು, ಹರೀಶ್ ಪೂಂಜ, ಮಾನ್ಯ ಶಾಸಕರು ಬೆಳ್ತಂಗಡಿ,
ಸಂಜೀವ ಮಠಂದೂರು, ಮಾಜಿ ಶಾಸಕರು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಹಳೆಯ ಬೇರಿನ ನಡೆಯ ಬಗ್ಗೆ ಹೊಸ ಚಿಗುರಿಗೆ ಪರಿಚಯಿಸುವ ಪ್ರಾಸ್ತಾವಿಕ ಮಾತುಗಳಲ್ಲಿ ಶ್ರೀ ಮುರಳೀಕೃಷ್ಣ ಅಸಂತಡಕ, ಸಹ ಸಂಯೋಜಕರು, ಬಜರಂಗ ದಳ ಕರ್ನಾಟಕ ದಕ್ಷಿಣ ಪ್ರಾಂತ ಇವರು. ಸೀಮಾಧಿಪತಿ ಶ್ರೀ ಮಹಾಲಿಂಗೇಶ್ವರ ದೇವರ ಚರಣ ಕಮಲಗಳಿಗೆ ಪಡಮಾಡುತ್ತಾ ಇಡೀ ದೇಶದಾದ್ಯಂತ ವಿವಿಧ ಪ್ರಾಂತಗಳಲ್ಲಿ ಶೌರ್ಯ ಜಾಗರಣದ ಪ್ರಯುಕ್ತ ನಡೀತಾ ಇರತಕ್ಕಂಥ ಈ ಶೌರ್ಯ ಜಾಗರಣ ರಥಯಾತ್ರೆಯಲ್ಲಿ ಸೇರಿರ್ತಕ್ಕಂಥ ನನ್ನೆಲ್ಲ ದೇಶಭಕ್ತ ಬಂಧುಗಳೇ, ನಾವೆಲ್ಲ ಸಾವಿರ ವರ್ಷಗಳ ಇತಿಹಾಸವನ್ನ ಮತ್ತೆ ನೆನಪು ಮಾಡುತ್ತಾ ಇವತ್ತಿನ ಪೀಳಿಗೆ, ಮುಂದಿನ ಪೀಳಿಗೆ ಆ ಶೌರ್ಯದ ಪರಂಪರೆಯನ್ನ ಮತ್ತೆ ಎತ್ತಿ ಹಿಡಿಬೇಕು. ಆ ದೃಷ್ಟಿಯಿಂದ ತಾಯಿ ಭಾರತಿಯನ್ನ ನಾವು ಮನಸ್ಸಿನ ಕಣಕಣಗಳಲ್ಲೂ, ಜೀವದ ಪ್ರತಿಯೊಂದು ಕಣಕಣಗಳಲ್ಲೂ ಆ ತಾಯಿ ಭಾರತಿಯನ್ನ ನೆನಪಿಸಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಇವತ್ತು ಆಯೋಜಿಸಿರ್ತಕ್ಕಂಥ ಈ ಪುತ್ತೂರಿನ ಬೃಹತ್ ಹಿಂದೂ ಶೌರ್ಯ ಸಂಗಮದ ಗರ್ಜನೆಯನ್ನ ನಾವೆಲ್ಲ ಒಟ್ಟಾಗಿ ಒಮ್ಮೆ ಮಾಡೋಣ. ತಾಯಿ ಭಾರತಿಗೆ ಒಮ್ಮೆ ಎರಡೂ ಕೈಗಳನ್ನ ಎತ್ತಿ ನಮ್ಮೆಲ್ಲ ಹಿಂದೂ ಸಮಾಜದ ಕೈಗಳಲ್ಲಿ ಇರ್ತಕ್ಕಂಥ ಮುಷ್ಟಿಗಳನ್ನ ಬಿಗಿದಾಗಿ ಹಿಡಿದು ಕೈ ಎತ್ತಿ ತಾಯಿ ಭಾರತಿಗೆ ಜೈಕಾರವನ್ನ ಕೂಗೋಣ. ಬಲ ಮತಕ್ಕೆ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ಗೆ, ಪವನ ಸುತ ಹನುಮಾನ್ಗೆ, ಸನಾತನ ಹಿಂದೂ ಧರ್ಮಕ್ಕೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲ ಮಾರ್ಗದರ್ಶಕರು, ನಮ್ಮೆಲ್ಲರಿಗೂ ಪ್ರೇರಣಾ ಶಕ್ತಿಗಳು ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ಪ್ರಾಂತದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪೂವಪ್ಪ ಅವರೇ, ನಮಗೆ ಶೌರ್ಯದ ಸಂದೇಶವನ್ನು ಕೊಡ್ಲಿಕ್ಕೆ ಬರಬೇಕಾದ್ರೆ ನಾನು ಜಾಂಬವಂತನಾಗ್ತೇನೆ ಅಂತ ಹೇಳಿಕೊಂಡು ಇವತ್ತು ನಗ್ನಗ್ತ ರಥವನ್ನ ಸ್ವಾಗತಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜ್ಯೇಷ್ಠ ಪ್ರಚಾರಕರು ಆಗಿರ್ತಕ್ಕಂಥ ರಾಮಣ್ಣ ಅವರೇ, ವೇದಿಕೆಯ ಮೇಲೆ ಇರ್ತಕ್ಕಂಥ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿ ಬಂಧುಗಳೇ, ಸಂಘಟನೆಯ ಸಹೋದ್ಯೋಗಿ ಬಂಧುಗಳೇ, ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪರಿವಾರ ಸಂಘಟನೆಯ ಎಲ್ಲ ಹಿರಿಯರುಗಳೇ, ಸಜ್ಜನ ಹಿಂದೂ ಸಮಾಜದ ಎಲ್ಲ ವೀರ ಸಿಂಹಗಳೇ, 1964ನೇ ಇಸವಿಯಲ್ಲಿ ಧರ್ಮೋ ರಕ್ಷತಿ ರಕ್ಷಿತ ಹೇಳುವಂತ ವೇದ ವಾಕ್ಯದಲ್ಲಿ ಆರಂಭಗೊಂಡಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ 60ನೇ ವರ್ಷವನ್ನ ತುಂಬುವಂತ ಈ ಸುಸಂದರ್ಭದಲ್ಲಿ ಸಂಘರ್ಷದಿಂದಲೇ ಆರಂಭ ಆಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ನ ಒಂದು ಯುವ ಸಂಘಟನೆ ಅಯೋಧ್ಯೆಯಲ್ಲಿ ರಾಮನ ಮಂದಿರವನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತಹ ಹಂತದಲ್ಲಿ ಯುವಕರಿಗೊಂದು ಸಂಘಟನೆ ಶಕ್ತಿಯನ್ನ ಕೊಡಬೇಕು. ಅದು ಯಾವ ಹೆಸರಿನಲ್ಲಿರಬೇಕು ಅಂತ ಕೇಳಿದ್ರೆ ಸೇವೆಗೆ ಜಗತ್ತಿನಲ್ಲಿ ಇನ್ನೊಂದು ಹೆಸರಾಗಿರ್ತಕ್ಕಂಥ ಆಂಜನೇಯನ ಹೆಸರಿನಲ್ಲಿರಬೇಕು. ಅದಕ್ಕೆ ಬಜರಂಗಳ ಅಂತ ಹೆಸರನ್ನ ಕೊಟ್ಟು 1984ನೇ ಇಸವಿ ಅಯೋಧ್ಯೆಯಲ್ಲಿ ಮಂದಿರದ ನಿರ್ಮಾಣಕ್ಕೋಸ್ಕರ ಇಡೀ ದೇಶದ ಜನ ಕರಸೇವೆಯನ್ನ ಮಾಡ್ತಾ ಇದ್ದಾರೆ. ರಾಮ ಭಕ್ತರು ಕರಸೇವೆಯನ್ನ ಮಾಡ್ಲಿಕ್ಕೆ ಬರ್ತಾರೆ ಅಂತ ಹೇಳುವಂತ ಸಂದರ್ಭ. ನಿಮಗೆ ಕರಸೇವೆಯನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ನೀವೇನಾದ್ರೂ ಕರಸೇವೆ ಮಾಡ್ಲಿಕ್ಕೆ ಅಯೋಧ್ಯೆಗೆ ಬಂದ್ರೆ ನಾವು 10,000 ಜನರ ರ್ಯಾಲಿಯನ್ನ ಮಾಡಿ ನಿಮ್ಮ ಕರಸೇವೆಯನ್ನ ತಡಿತೇವೆ ಅಂತ ಹೇಳಿದಾಗ ನಮ್ಮ ಹಿರಿಯರು, ಸಂಘದ ಹಿರಿಯರು ಯೋಚನೆ ಮಾಡಿ ಬಜರಂಗಳಕ್ಕೊಂದು ಶಕ್ತಿ ಕೊಟ್ಟರು. ಸಮಾಜಕ್ಕೋಸ್ಕರ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಹೋರಾಟ ಮಾಡೋದನ್ನು ಮತ್ತೆ ನೆನಪಿಸಿದ್ರು. ಆ ಮುಖಾಂತರ ಅವತ್ತಿನ ನಮ್ಮ ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ವಿನಯ್ ಕಟಿಯಾರ್ ಒಂದು ಹೇಳಿಕೆಯನ್ನು ಕೊಟ್ಟರು. ನೀವೇನಾದ್ರೂ ಅಯೋಧ್ಯೆಯಲ್ಲಿ ಕರಸೇವೆಯನ್ನ ಮಾಡ್ಲಿಕ್ಕೆ ತಡೆಯುವುದು ಅಂತ ಹೇಳಿದ್ದಾದ್ರೆ ನಾವು ಬಂದು ದೆಹಲಿಯ ಮಸೀದಿಯಲ್ಲೋ ನಮ್ಮ ಧ್ವಜವನ್ನ ಹಾರಿಸ್ತೇವೆ, ಹುಷಾರ್ ಅಂತ ಒಂದು ಎಚ್ಚರಿಕೆಯನ್ನ ಕೊಡುವುದರ ಮುಖಾಂತರ ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದ ಸಮಾಜ ಅಲ್ಲ. ಹಿಂದೂ ಸಮಾಜ ಅಂತ ಹೇಳಿದ್ರೆ ವಿಸ್ತಾರವಾದ ಸಮಾಜ ಅಲ್ಲ. ಸರ್ವೇ ಜನ ಸುಖಿನೋ ಭವಂತು ಹೇಳಿಕೊಂಡು ಬಂದಿರತಕ್ಕಂಥ ಸಮಾಜ. ಆದ್ರೆ ನಮಗೂ ತಾಕತ್ತಿದೆ. ಶಾಸ್ತ್ರ ಮತ್ತು ಶಾಸ್ತ್ರಗಳ ಆರಾಧನೆಯ ಮುಖಾಂತರ ಬಂದಿರತಕ್ಕಂಥ ಧರ್ಮ ನಮ್ಮದು. ಶಾಸ್ತ್ರದ ಮುಖಾಂತರ ಸ್ವಾಮಿ ವಿವೇಕಾನಂದರು ಧರ್ಮವನ್ನು ಇಡೀ ಜಗತ್ತಿಗೆ ಸಾರಿ ಹೇಳಿದ್ರೆ
ರಾಣಾ ಪ್ರತಾಪನಿಂದ ಹಿಡಿದು ದಕ್ಷಿಣ ಭಾರತದ ಶ್ರೀಕೃಷ್ಣ ದೇವರಾಯನ ತನಕ ಶಸ್ತ್ರಗಳ ಮುಖಾಂತರ ಈ ಸಮಾಜವನ್ನ ಕಟ್ಟಿದ್ದಾರೆ, ಈ ಮಣ್ಣನ್ನ ಉಳಿಸ್ಕೊಂಡು ಬಂದಿದ್ದಾರೆ, ಈ ರಾಷ್ಟ್ರವನ್ನ ಬೆಳೆಸಿದ್ದಾರೆ ಅಂತ ಹೇಳುವಂತ ಸಮಾಜ ನಮ್ಮದು ಅಂತ ಹೇಳುವಂತ ಉದ್ದೇಶವನ್ನ ಈ ದೇಶಕ್ಕೆ ಮತ್ತೆ ಸಾರಿ ಹೇಳಬೇಕು. ಆ ಶೌರ್ಯದ ಪರಂಪರೆಯನ್ನ ಮತ್ತೆ ನೆನಪಿಸಬೇಕು ಅನ್ನುವಂತ ಕಲ್ಪನೆಯನ್ನ ಕೊಟ್ಟುಕೊಂಡು ಈ ವಿಶ್ವ ಹಿಂದೂ ಪರಿಷತ್ನ ಷಷ್ಠಾಬ್ದಿ ಆಚರಣೆಯ ಸಂದರ್ಭದಲ್ಲಿ ನಿನ್ನ ಮೊನ್ನೆ ಶಿವಮೊಗ್ಗದಲ್ಲೂ ಆಕ್ರಮಣ, ಮೊನ್ನೆ ತುಮಕೂರು ಕೋಲಾರ ಭಾಗಗಳಲ್ಲಿ ಹೋದಾಗ ಅಲ್ಲಿ ಗಣಪತಿಯ ಕಾರ್ಯಕ್ರಮದ ಮೇಲೆ ಆಕ್ರಮಣ, ಈ ರೀತಿ ಆಕ್ರಮಣವನ್ನೇ ಮಾಡ್ಕೊಂಡು ಬರ್ತಾ ಇರತಕ್ಕಂತ ಯಾರು ದುಷ್ಟ ಶಕ್ತಿಗಳಿದ್ದಾರೆ ಅವರಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಶೌರ್ಯ ಜಾಗರಣೆ ರಥಯಾತ್ರೆ ಜನ ಜಾಗೃತಗೊಳ್ತಾ ಇದ್ದಾರೆ. ಶೌರ್ಯದ ಪರಂಪರೆ ನಮ್ಮದು. ಪುರೂರವರಿಂದ ಹಿಡಿದು ರಾಣಾ ಪ್ರತಾಪ, ಶಿವಾಜಿ ಮಹಾರಾಜ್, ಭಗತ್ ಸಿಂಗ್, ಗುರು ಗೋವಿಂದ ಸಿಂಗ್, ದಕ್ಷಿಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಅಂತಹ ಸಾವಿರಾರು ಮಹಾತ್ಮರುಗಳು ಇವತ್ತು ಈ ದೇಶಕ್ಕೋಸ್ಕರ ನೇತೃತ್ವವನ್ನು ವಹಿಸಿ ತಮ್ಮೆಲ್ಲ ಸರ್ವಸ್ವವನ್ನು ಈ ರಾಷ್ಟ್ರಕ್ಕೋಸ್ಕರ ಸಮರ್ಪಿತಗೊಳಿಸಿದ್ರೆ ಅವ್ರ ಜೊತೆ ಲಕ್ಷಾಂತರ ಸೈನಿಕರು ಉಲ್ಲೇಖ ಮಾಡಬೇಕು. 220 ವರ್ಷಗಳ ಶ್ರೀಕೃಷ್ಣ ದೇವರಾಯನ ವಿಜಯನಗರದ ಸಾಮ್ರಾಜ್ಯ ಏನಿತ್ತ, ಆ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ 11 ಲಕ್ಷ ಸೈನಿಕರಿದ್ರಂತೆ. 1 ಲಕ್ಷ ವಿಜಯನಗರ ಸಾಮ್ರಾಜ್ಯದ ಅಧಿಪತಿಯಾಗಿ ಆ ಸಂದರ್ಭದಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಶ್ರೀಕೃಷ್ಣ ದೇವರಾಯನ ಅಂಗರಕ್ಷಕರಿದ್ರು. 5 ಲಕ್ಷ ಜನ ಅಶ್ವಾರೂಢ ಸೈನಿಕರಿದ್ರು. ಅಂತ ಶ್ರೇಷ್ಠ ಸೈನಿಕರ ಪಡೆಯನ್ನು ಹೊಂದಿದಂತ ಇವತ್ತು ಕಾರ್ಗಿಲ್ನ ಹೀರೋ ಅಂತ ಏನು ಕರಿತೇವೆ, ಉರಿಯಲ್ಲಿ ನಡೆದಿರ್ತಕ್ಕಂಥ ದಾಳಿಗೆ ಸರ್ಜಿಕಲ್ ಸ್ಟ್ರೈಕಿನ ಮುಖಾಂತರ ಏನು ಪ್ರತ್ಯುತ್ತರವನ್ನು ಕೊಟ್ಟಿರ್ತಕ್ಕಂಥ ಸೈನಿಕರು ಏನಿದ್ದಾರೆ, ಆ ವೀರ ಪರಂಪರೆ ನಮ್ಮದು. ಆ ವೀರ ಪರಂಪರೆಯನ್ನು ಹೊಂದಿರತಕ್ಕಂಥ ಧರ್ಮ ನಮ್ಮದು. ಆ ವೀರ ಪರಂಪರೆಯನ್ನು ಹೊಂದಿರತಕ್ಕಂಥ ಮಣ್ಣು ನಮ್ಮದು ಅಂತ ಹೇಳುವಂತ ಎಚ್ಚರಿಕೆಯನ್ನು ಕೊಡುವುದರ ಮುಖಾಂತರ ಆ ಜಾಗೃತಿ ಜಾಗರಣೆಯನ್ನ ಮಾಡೋದಕ್ಕೋಸ್ಕರ ಇವತ್ತಿನ ರಥಯಾತ್ರೆಯನ್ನು ಇವತ್ತು ನಡೆಸ್ತಾ ಇದ್ದೇವೆ. ಈ ದೇಶದ ಕಣಕಣಗಳಲ್ಲೂ, ಈ ಮಣ್ಣಿನ ಕಣಕಣದಲ್ಲೂ ಇವತ್ತು ಶೌರ್ಯದ ಪರಂಪರೆ ಇದೆ, ಶೌರ್ಯದ ಆಚರಣೆ ಇದೆ. ಅದನ್ನು ಉಳಿಸಿಕೊಂಡು ಮುಂದಿನ ಪೀಳಿಗೆಗೂ ಬೆಳೆಸಬೇಕು ಅಂತ ಹೇಳುವಂತ ಕಾರಣವನ್ನು ಇಟ್ಟುಕೊಂಡು ಇವತ್ತಿನ ಶೌರ್ಯ ಜಾಗರಣ ರಥಯಾತ್ರೆಯನ್ನ ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜ ಸಂಘಟನಾತ್ಮಕವಾಗಿ ಇವತ್ತು ಹಳ್ಳಿಗಳಲ್ಲಿ ಗಟ್ಟಿಯಾಗುವಂತ ಅವಶ್ಯಕತೆ ಇದೆ. ಅವತ್ತು ಈ ದೇಶಕ್ಕೆ ಮೊಘಲರು ಬಾಬರು ಬಂದ್ರೆ ಇವತ್ತು ಈ ದೇಶದ ಹಳ್ಳಿಗಳಲ್ಲಿ ಕುಕ್ಕರ್ ಬಾಂಬ್ ಅನ್ನು ಮಾಡುವಂತ ಶಾರೀಕ್ಗಳು, ವಾಜಿಮ್ಗಳು, ನಜೀರ್ಗಳು ಹುಡ್ತಾ ಇದ್ದಾರೆ. ಸಮಾಜ ಇವತ್ತಿಗೂ ಜಾಗೃತ ಆಗಬೇಕು ಅಂತ ಹೇಳುವಂತಹ ಸಂದೇಶವನ್ನು ತೆಗೆದುಕೊಂಡು ಇಡೀ ರಾಜ್ಯದಾದ್ಯಂತ ಚಿತ್ರದುರ್ಗದಿಂದ ಹಿಡಿದು ಇಡೀ ದಕ್ಷಿಣ ಪ್ರಾಂತದಾದ್ಯಂತ ನಡೀತಾ ಇರತಕ್ಕಂಥ ಶೌರ್ಯ ಜಾಗರಣ ರಥಯಾತ್ರೆ 10ನೇ ತಾರೀಕಿಗೆ ಧರ್ಮ ಮತ್ತು ಅಧರ್ಮಗಳ ಮಧ್ಯೆ ಯುದ್ಧ ನಡೆದಾಗ ಧರ್ಮವನ್ನ ಯಾವ ರೀತಿ ಉಳಿಸಬೇಕು ಅಂತ ಜಗತ್ತಿಗೆ ಸಾರಿ ಭಗವದ್ಗೀತೆ ಮತ್ತು ಇಡೀ ಆದರ್ಶದ ಮುಖಾಂತರ ಸಾರಿ ಹೇಳಿರ್ತಕ್ಕಂಥ ಶ್ರೀಕೃಷ್ಣನ ನಾಡಿನಲ್ಲಿ ಸಂಪನ್ನಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಈ ರಥಯಾತ್ರೆಗೆ ಭವ್ಯವಾಗಿ ಸ್ವಾಗತಿಸಿರ್ತಕ್ಕಂಥ ಎಲ್ಲ ಈ ಭಾಗದ ಜನರಿಗೆ ಸಂಘಟನೆಯ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ ಶೌರ್ಯದ ಪರಂಪರೆಯನ್ನ ಇವತ್ತಿನ ಪುತ್ತೂರಿನಲ್ಲೂ ಉದ್ದೀಪನಗೊಳಿಸುವುದಕ್ಕೋಸ್ಕರ ಆಂಜನೇಯನ ನೆನಪಾಗತ್ತೆ. ಆಂಜನೇಯ ರಾಮನ ಮಡದಿ ಸೀತಾಮಾತೆಯನ್ನ ಹುಡುಕೋದಕ್ಕೋಸ್ಕರ ಲಂಕೆಗೆ ಹೊರಡಬೇಕು ಅಂತ ಹೇಳುವಂತ ಯೋಚನೆಯಲ್ಲಿರ್ತಕ್ಕಂಥ ಸಂದರ್ಭ. ಹೇಗೆ ಲಂಕೆಗೆ ಹೇಗೆ ಲಂಘಿಸುವುದು, ಸಮುದ್ರವನ್ನ ಹೇಗೆ ಹಾರೋದು ಅಂತ ಯೋಚನೆ ಮಾಡಿದಾಗ ಲಕ್ಷಾಂತರ ಕಪಿ ಸೈನ್ಯ ಈ ಧರ್ಮದ ರಕ್ಷಣೆಗೋಸ್ಕರ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ. ಜಾಂಬವಂತ ಯಾವ ರೀತಿ ಆಂಜನೇಯನಿಗೆ ಪ್ರೇರಣೆಯನ್ನ ಕೊಟ್ಟು ಸೀತಾಮಾತೆಯನ್ನ ಹುಡುಕ್ಲಿಕ್ಕೆ ಆಂಜನೇಯ ಹೋಗಿ ಆ ಸೀತಾಮಾತೆಯನ್ನ ಕಂಡು ಹಿಡಿದು ಲಂಕೆಯಲ್ಲಿರ್ತಕ್ಕಂಥ ರಕ್ಕಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟ. ಅದೇ ರೀತಿಯಲ್ಲಿ ಇವತ್ತು ಪುತ್ತೂರಿನ ಇಡೀ ಸಮಾಜ ನಾವು ಕಾಯ್ತಾ ಇದ್ದೇವೆ. ನಾವೆಲ್ಲ ಆಂಜನೇಯನಾಗೋಣ, ಆಂಜನೇಯನ ಸೈನಿಕರಾಗೋಣ. ಆಂಜನೇಯನ ಅನುಗ್ರಹದಿಂದ ನಾವು ಯಾರ ಮೇಲೂ ತೊಂದರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇಡೀ ಹಿಂದೂ ಸಮಾಜ ಗರ್ಜಿಸ್ಲಿಕ್ಕೆ ಆರಂಭ ಮಾಡ್ತು ಅಂತ ಹೇಳಿದ್ರೆ ನಮ್ಮ ವಿರುದ್ಧ ಯೋಚನೆ ಮಾಡುವಂತಹ ದುಷ್ಟ ಶಕ್ತಿಗಳು ಸುಮ್ಮನೆ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ರಕ್ಕಸತ್ವದ ವಿರುದ್ಧ, ಕ್ರೂರತ್ವದ ವಿರುದ್ಧ, ಸಮಾಜ ದ್ರೋಹಿಗಳ ವಿರುದ್ಧ, ಲವ್ ಜಿಹಾದ್ ಮಾಡುವವರ ವಿರುದ್ಧ, ಗೋಹತ್ಯೆ ಮಾಡುವವರ ವಿರುದ್ಧ,
ಧರ್ಮದ್ರೋಹಿಗಳ ವಿರುದ್ಧ ಹಿಂದೂ ಸಮಾಜ, ಜಾತಿ, ಪಕ್ಷ ಎಲ್ಲವನ್ನ ಬಿಟ್ಟು ಒಂದಾಗಿ ಗರ್ಜಿಸುವಂತಹ ದಿನಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಜಾಮವಂತ ಸ್ವಾಮಿಯ ರೀತಿಯಲ್ಲಿ ಪ್ರೇರಣೆ ಆಗಲಿ ಅಂತ ಹೇಳುವಂತ ಮಾತುಗಳನ್ನ, ವಿನಂತಿಯನ್ನು ನಮ್ಮೆಲ್ಲರಲ್ಲಿ ಮಾಡ್ತಾ, ಜ್ಯೋತಿ ಮತ್ತು ಬೆಂಕಿಯ ಸಾಮ್ಯತೆ ಮತ್ತು ಅರ್ಥವನ್ನು ನಾವು ತಿಳ್ಕೊಂಡಾಗ ನಮ್ಮೆಲ್ಲರ ಹೃದಯ ಮಂದಿರದಲ್ಲಿ ಹಿಂದುತ್ವದ ಜ್ಯೋತಿ ಯಾವತ್ತು ವರ್ಷದ 365 ದಿನವೂ ಇರುವಂತೆ ರಕ್ಕಸತ್ವಕ್ಕೆ ಅದೇ ಹಿಂದುತ್ವದ ಜ್ಯೋತಿ ಏನಿದೆ ಬೆಂಕಿಯ ಸ್ವರೂಪದಲ್ಲಿ ರಕ್ಕಸತ್ವವನ್ನು ನಾಶ ಮಾಡುವ ರೀತಿಯಲ್ಲಿ ಇರಬೇಕು ಅಂತ ಯೋಚನೆ, ಸಂದೇಶವನ್ನ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ತಾವೆಲ್ಲರೂ ಕೊಂಡೋಗ್ಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಇದೀಗ ದಿಕ್ಸೂಚಿ ಬಾಚ್ ವೈದಿಕ ಗೀತೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರಿಂದ. ಆದರಣೀಯರೇ, ಇದೀಗ ವೈದಿಕ ಗೀತೆಯೊಂದಿಗೆ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಇವರು. ಹರಿ ಓಂ. ಸ್ವಲ್ಪ ಮಾನಿಟರ್. ಹರಿ ಓಂ. ಹರಿ ಹರಿ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ಹರನ ಹೊತ್ತಿಹ ಹಿರಿಯ ಗಿರಿದು ಹಿಮದ ಹೂವಿನ ಅಂದರ ಊರು ಸಾಗರ ಮಿಲನಗೊಂಡಿಹ ಮಹಿಮೆಯಾಂತಿಹ ಮಂದಿರ. ಹರನ ಹೊತ್ತಿಹ ಹಿರಿಯ ಗಿರಿದು ಹಿಮದ ಹೂವಿನ ಅಂದರ ಮೂರು ಸಾಗರ ಮಿಲನಗೊಂಡಿಹ ಮಹಿಮೆಯಾಂತಿಹ ಮಂದಿರ. ತೋರಿದ ತಾಯಿಗೆ ಮೊದಲು ನುಡಿಗಳ ತಪ್ಪು ತೋರಿದ ತಾಯಿಗೆ ಮಾಡಿದ ಮಕ್ಕಳಿಗೆಲ್ಲ ಮಮತೆ ಮಧುರ ಉಣಿಸಿದ ಮಾತೆಗೆ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ. ಅರಳರೆಲ್ಲರ ತಮವ ತೊಳೆಯುವ ತೀರ್ಥ ತೋರೆಗಳ ತಾಣವು ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವೋ. ಕರಳರೆಲ್ಲರ ತಮವ ತೊಳೆಯುವ ತೀರ್ಥ ತೊರೆಗಳ ತಾಣವು ಉನ್ನತಿಯ ಉತ್ತುಂಗಕ್ಕೇರಿದ ಉತ್ತಮರ ಉದ್ಯಾನವು. ಸಪ್ತ ಸಾಗರ ಸುತ್ತಿ ಸುಳಿದಿರ ಸಂಸ್ಕೃತಿಯ ಸಿರಿ ಸೌರಭ. ಸಪ್ತ ಸಾಗರ ಸುತ್ತಿ ಸುಳಿ
ಸಿರಿಯ ಸಿರಿ ಸೌರಭ ಕರೆಗೆ ಮಾರಿ ದೀಪದಂತಿ ದಿವ್ಯ ದರ್ಶನ ದುರ್ಲಭ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ಶಮನಗೊಳ್ಳದು ಶೌರ್ಯ ಸಾರ್ಭಟ ಶತ್ರುವನ್ನು ಸರಿಬಡಿಯದೆ ವೀರ ವೃಂದದ ವೀರ ಗರ್ಜನೆ ವಿಜಯ ವನಿತೆಯ ವರಿಸಿದೆ ಬಾಹುಗಳಲ್ಲಿ ಬೆಳೆಸುತ್ತ ಭೀಮ ಮಾರ್ಗವ ಬಲವನು ಭೇದ ಭಾವವ ಬಿಸುಟು ಬೀರುತ್ತ ಭೂಮಿಗೆ ಭಾಗ್ಯದ ಬೆಳಕನು ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ ವಂದಿಪೆನು ಈ ಭೂಮಿಗೆ ನಮನ ಭಾರತ ಮಾತೆಗೆ 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 ಕೃತಜ್ಞತೆಗಳು. ಶೌರ್ಯ ಜಾಗರಣ ರಥಯಾತ್ರೆಯ ಪ್ರಯುಕ್ತ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಸು ರಾಮಣ್ಣ, ಜ್ಯೇಷ್ಠ ಪ್ರಚಾರಕ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರಿಂದ. ವೇದಿಕೆಯ ಮೇಲೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ಜಾಗೃತ ಹಿಂದೂ ಬಂಧುಗಳೇ ಹಾಗೂ ಭಗಿನಿಯರೇ, ನೀವು ಜಾಗೃತರಾಗಿ ಇದ್ದೀರೋ ಇಲ್ಲ ಭ್ರಮೆಗೆ ಒಳಗಾಗಿದ್ದೀರೋ ಅದನ್ನು ತಿಳಿದುಕೊಳ್ಳುವ ಸಲುವಾಗಿ ಎರಡು ಘೋಷಣೆಗಳನ್ನು ನಾನು ಹಾಕ್ತೀನಿ. ನೀವು ಹೇಗೆ ಸ್ಪಂದಿಸ್ತೀರಾ ಅನ್ನೋದರ ಮೇಲೆ ನಾವು ಎಚ್ಚರವಾಗಿದ್ದೀವೋ ಮಂಪರಿನಲ್ಲಿ ಇದೀವೋ ಎಲ್ಲರಿಗೂ ಗೊತ್ತಾಗತ್ತೆ. ನಾನು ನಂಬಿದ್ದೀನಿ ಪುತ್ತೂರಿನ ಬಂಧು ಬಾಂಧವರು ಯಾವಾಗಲೂ ಎಚ್ಚರವಾಗಿರುವವರು ಅಂತ. ಇವತ್ತು ಬೆಳಿಗ್ಗೆ ವಿವೇಕಾನಂದ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಆವರಣದಲ್ಲಿ ಸುಮಾರು 700 ವಿದ್ಯಾರ್ಥಿನಿಯರ ಒಂದು ಬೃಹತ್ ಸಮಾವೇಶ ನಡೀತು. ಆಗಲೂ ಈ ಪರೀಕ್ಷೆ ಮಾಡಿದಾಗ ಇಷ್ಟು ಆನಂದ ಆಯಿತು ನನಗೆ. ಆ ಎಲ್ಲ ಮಕ್ಕಳು
ವಿವೇಕಾನಂದ ಶಾಲೆಯಲ್ಲಿ ಕಲಿಯುತ್ತಿರುವುದರಿಂದ ವಿವೇಕವನ್ನು ಗಳಿಸಿದ್ದಾರೆ. ಆ ವಿವೇಕವನ್ನು ಬಳಸಿಕೊಂಡು ನನ್ನ ಘೋಷಣೆಗಳಿಗೆ ಸರಿಯಾಗಿ ಸ್ಪಂದಿಸಿದ್ರು. ಬಾಲಕರೇ ಸ್ಪಂದಿಸಿದ ಮೇಲೆ ಇನ್ನು ಪಾಲಕರು ಸ್ಪಂದಿಸದೆ ಹೋದರೆ ನೋಡವ. ಬೋಲೋ ಭಾರತ್ ಮಾತಾ ಕಿ, ಇಂಡಿಯಾ ಮಮ್ಮಿ ಕಿ. ಕೆಲವರು ಇನ್ನೂ ಭ್ರಮೆ ಒಳಗಿದ್ದಾರೆ, ಏನ್ ಹೇಳಿದ್ರು ಜೈ ಅಂತಾರೆ. ವಿವೇಕವನ್ನು ಉಪಯೋಗಿಸ್ಬೇಕು. ಕಾಲ ಬಹಳ ವೇಗವಾಗಿ ಬದಲಾಗ್ತಾ ಇದೆ. ಈಗ 7-8 ವರ್ಷಗಳ ಹಿಂದೆ ಇಲ್ಲಿ ಇಂಡಿಯಾವೇ ಕುಣಿದಾಡ್ತಾ ಇತ್ತು. ಈಗ ಇಂಡಿಯಾ ಮಲಗ್ತಾ ಇದೆ, ಭಾರತ ಹೇಳ್ತಾ ಇದೆ. ಇಂಡಿಯಾ ಮಮ್ಮಿ ಕಿ ಜೈ ಅಂದ್ರೆ ಸ್ವಲ್ಪ ಮಂಪರಿನಲ್ಲಿ ಇದ್ದಾರೆ ಅಂತ ಅನ್ಸತ್ತೆ. ಈ ಸಭೆಯಲ್ಲಿರೋರೇ ಹೀಗಿದ್ರೆ ಸಭೆಯ ಹೊರಗೆ ಇದ್ದವರು ಎಷ್ಟು ಜನ ಮಂಪರಿನಲ್ಲಿದ್ದಾರೋ ಏನು. ಅವರೆಲ್ಲರನ್ನು ಎಬ್ಬಿಸ್ಬೇಕಾಗಿದೆ. ಅದಕ್ಕಾಗಿ ಶೌರ್ಯ ಜಾಗರಣ ಯಾತ್ರೆ. ವಿಶ್ವ ಹಿಂದೂ ಪರಿಷತ್ತಿಗೆ 60 ವರ್ಷ ತುಂಬಿದ ಸನ್ನಿವೇಶದಲ್ಲಿ ಇದನ್ನ ಹಮ್ಮಿಕೊಂಡಿದೆ. ಕಾರಣ ಇಷ್ಟೇನೆ, 60 ವರ್ಷ ಆದರೆ ಅರಳು ಮರಳು ಅನ್ನುವ ಒಂದು ಮಾತು ಹಳೆ ಮೈಸೂರಿನಲ್ಲಿದೆ, ಮರ್ತು ಹೋಗ್ಬಿಡ್ತಾರೆ ಅಂತ. ಆದರೆ ಈ ದೇಶದಲ್ಲಿ ಆಗಿ ಹೋದಂಥ ನಮ್ಮ ಪೂರ್ವಜರು ಪ್ರಾತಸ್ಮರಣೀಯರು ಎಲ್ಲರ ಪರವಾಗಿ ನಾವು ಕೆಲವರ ಚಿತ್ರಗಳನ್ನ ಈ ಶೌರ್ಯ ಯಾತ್ರೆಯ ಮೆರವಣಿಗೆಯಲ್ಲಿ ನೋಡಿದವು. ಅವರೆಲ್ಲರೂ ಒಂದು ಮಾತನ್ನ ಸಿದ್ಧಪಡಿಸಿ ತೋರಿಸಿದ್ದಾರೆ. 60 ವರ್ಷ ಆದ ಮೇಲೆ ಅರಳು ಮರಳು ಅಲ್ಲ, ಮರಳಿ ಅರಳು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗ್ತಾ ಇದೆ. ಅರಳು ಮರಳು ಬರಲೇ ಇಲ್ಲ, ಮರಳಿ ಅರಳುತ್ತಾನೇ ಇದೆ. ವಿಶ್ವ ಹಿಂದೂ ಪರಿಷತ್ತು ಅಷ್ಟೇ. ಅರಳು ಮರಳು ಪ್ರಶ್ನೆ ಇಲ್ಲ. ವಯಸ್ಸಿನಲ್ಲಿ ಹಿರಿಯರಾಗೋದು ಪ್ರಕೃತಿಯ ನಿಯಮ, ಯಾರು ಅದನ್ನು ಮುಂದಾಕ್ಲಿಕ್ಕೆ ಆಗೋದಿಲ್ಲ. ಮನಸ್ಸಿನಿಂದ ಮುಪ್ಪು ಬರಬಾರದು, ವಿಶ್ವಾಸಕ್ಕೆ ಮುಪ್ಪು ಬರಬಾರದು, ನಂಬಿಕೆಗೆ ಮುಪ್ಪು ಬರಬಾರದು. ಮನಸ್ಸು ಮುದುಡಿ ಹೋಗಬಾರದು. ಹಿರಿಯರ ಜವಾಬ್ದಾರಿಯೇ ಇದು. ಜ್ಯೇಷ್ಠ ಪ್ರಚಾರಕರು ಅಂತ ನನ್ನ ಪುನಃ ಪರಿಚಯ ಮಾಡ್ತಾ ಇದ್ದಾರೆ. ಕೆಲವರು ನನ್ನ ಕೇಳಿದ್ರು, ಈ ಜ್ಯೇಷ್ಠ ಅಂದ್ರೆ ಏನು ಜವಾಬ್ದಾರಿ RSS ನಲ್ಲಿ ಅಂತ. ಹಿರಿಯರು ಅಂತ ಅಷ್ಟೇನೆ. ಜ್ಯೇಷ್ಠ ಅಂದ್ರೆ ಹಿರಿಯರು. ಇನ್ನು ಎಲ್ಲ ಕಂಗ್ಲಿ ಶಬ್ದ ಉಪಯೋಗಿಸಿ ದುರಭ್ಯಾಸ ಆಗಿಬಿಟ್ಟಿದೆ. ಸೀನಿಯರ್ ಅಂತ ಹೇಳಿದ್ರೆ ಅರ್ಥವಾಗತ್ತೆ. ಹಿರಿಯರು ಜ್ಯೇಷ್ಠರು ಅಂದ್ರೆ ತಿಳಿಯೋದೇ ಇಲ್ಲ. ಜ್ಯೇಷ್ಠ ಪ್ರಚಾರಕರು ಅಂತ ಹೇಳಿದ್ರೆ ಸಂಘದಲ್ಲಿ 75 ವರ್ಷ ಆದ ನಂತರದ ಹಿರಿಯರಿಗೆ ಜ್ಯೇಷ್ಠರು ಅಂತ ಹೇಳ್ತೀವಿ. ನನಗೀಗ 84ರಲ್ಲಿ ಪ್ರವೇಶ ಮಾಡಿದ್ದೇನೆ. ಪುತ್ತೂರಿನ ಆರಾಧ್ಯ ದೇವತೆ ಮಹಾಲಿಂಗೇಶ್ವರರ ದೇವಸ್ಥಾನದಲ್ಲಿ ನಾನು ಹೋಗಿ ಕೃತಜ್ಞತೆಗಳ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುವಾಗ ಅರ್ಚಕರು ಕೇಳಿದ್ರು, ನಿಮ್ಮೆಲ್ಲ ಇಚ್ಛೆಗಳು ಮಹಾಲಿಂಗೇಶ್ವರನ ಕೃಪೆಯಿಂದ ಪೂರ್ತಿಯಾಗಲಿ, ಆಯುರಾರೋಗ್ಯ ಇತ್ಯಾದಿ. ನಾನು ಅವ್ರಿಗೆ ಇಷ್ಟೇ ಹೇಳಿದೆ, ಇಲ್ಲಿ ಮಹಾಲಿಂಗೇಶ್ವರನಿಗೆ ನಾನು ಒಂದು
ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಬಂದಿದ್ದೇನೆ ಮತ್ತು ಮಹಾಲಿಂಗೇಶ್ವರರಿಗೆ ಆಶ್ವಾಸನೆ ಕೊಡುವ ಸಲುವಾಗಿ ಬಂದಿದ್ದೇನೆ. ಕೃತಜ್ಞತೆ ಯಾವುದರ ನಿಮಿತ್ತ? ಇಷ್ಟು ವರ್ಷಗಳ ಕಾಲ ಸಂಘ ಪರಿವಾರದ ನಿರಂತರ ತಪಸ್ಸಿನಿಂದಾಗಿ ಹಿಂದೂ ಸಮಾಜ ಮೂರ್ಛಿತವಾಗಿದ್ದದ್ದು ಬಹಳ ಎಚ್ಚರವಾಗಿದೆ ಅಂತ ಹೇಳಲಾಗದು. ಆದರೆ ಸ್ವಲ್ಪ ಹಿಂದಿ ಮೇ ಏಕ್ ಬಾತ್ ಬೋಲ್ತೆ ಕರವಟ್ಟ ಬದಲ ರಹಾ ಹೈ ಅಂತ, ಮಗ್ಗಲು ಬದಲಾಯಿಸ್ತಾ ಇದೆ. ಅದರಿಂದಲೇ ಈ ದೇಶದಲ್ಲಿ ಇಷ್ಟು ಒಂದು ಸಂಚಲನ ಮೂಡಿರುವಾಗ ಹಿಂದೂ ಎದ್ದು ನಿಂತರೆ ನಾವು ಹೇಳ್ತಾ ಇರ್ತೀವಿ, ಬಜರಂಗ ದಳವನ್ನ ಪ್ರಾರಂಭ ಮಾಡದಂತ ಉದ್ದೇಶ ಏನು? ಅಲ್ಲಿಯ ಕಾರ್ಯಕರ್ತರು ಬಹಳ ಆವೇಶದಿಂದ ಹೇಳಿದರು, ಖುಷಿ ಆಯಿತು. ಕೊನೆಯವರೆಗೂ ಅವರ ಧ್ವನಿ ಕಮ್ಮಿ ಆಗಲೇ ಇಲ್ಲ. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಜಾಂಬವಂತನಿಗೆ ಅವಕಾಶ ಕೊಡ್ತಾರೋ ಇಲ್ವಾ ಅಂತ. ಆಮೇಲೆ ಕೊಟ್ಟರು, ಆ ಹನುಮಂತನಿಗೆ ನಾನು ಆಶೀರ್ವಾದವನ್ನು ಮಾಡ್ತೀನಿ. ನಮ್ಮಲ್ಲಿ ಒಂದು ಗಾದೆ ಇದೆ ಹಳೆ ಮೈಸೂರಿನಲ್ಲಿ. ಹಿಂದೂ ಸಮಾಜ ಹೇಗಿದೆ ಅಂದ್ರೆ, ಎದ್ದರೆ ಹನುಮಂತ, ಬಿದ್ದರೆ ನೀವೇ ಹೇಳಿ, ನಿಮಗೆ ಗೊತ್ತಿಲ್ಲ, ಕುಂಭಕರ್ಣ. ಎದ್ದರೆ ಹನುಮಂತ, ಬಿದ್ದರೆ ಕುಂಭಕರ್ಣ. ಮಲಗದ ಅಂದ್ರೆ 6 ತಿಂಗಳು, ಎದ್ದ ಅಂದ್ರೆ ಪುನಃ ತಿನ್ನೋದು, ಮಲಗೋದು. ಇದೇ ಕುಂಭಕರ್ಣ. ಸಾಮರ್ಥ್ಯ ಇದೆ, ಆದರೆ ಘೋರ ನಿದ್ರೆ, ಮೈ ಮರೆವು. ಇಂಥ ಅವಸ್ಥೆ ನಮ್ಮ ಹಿಂದೂ ಸಮಾಜಕ್ಕೆ ಆಗಾಗ್ಗೆ ಬಂದಿದೆ. ಆದರೆ ಆಗಾಗ್ಗೆ ಅನೇಕ ಜಾಂಬವಂತರು ಮೈತಾಳಿದರು. ಸಾಧುಗಳು, ಸಂತರು, ಶರಣರು, ಜಂಗಮರು, ವಚನಕಾರರು, ಅಷ್ಟೇ ಅಲ್ಲ ಕ್ಷತ್ರಿಯ ವೀರರು, ರಾಜರು, ಕ್ರಾಂತಿಕಾರಿಗಳು, ಜನನಾಯಕರು ಹಿಂದೂ ಸಮಾಜವನ್ನು ಸಾಯಲಿಕ್ಕೆ ಬಿಡಲಿಲ್ಲ. ಹಾಗಾಗಿ ಎಬ್ಬಿಸ್ತಾ ಬಂದರು. ಹಿಂದೂ ಸಮಾಜ ಎದ್ದರೆ ಹನುಮಂತ, ಬಿದ್ದರೆ ಕುಂಭಕರ್ಣ. ಇವನು ಎಂದೆಂದೂ ಕುಂಭಕರ್ಣನಾಗಲೇಬಾರದು ಅನ್ನೋದಕ್ಕೆ ಒಂದು ಪ್ರಯತ್ನ ಅಂದ್ರೆ ಸದಾ ಆಂಜನೇಯನ ಸ್ಮರಣೆಯನ್ನ ಮಾಡ್ತಾ ಇರಬೇಕು. ನಮ್ಮ ವ್ಯಕ್ತಿತ್ವದಲ್ಲಿ ಆಂಜನೇಯನ ಶೌರ್ಯ ಮತ್ತು ಶೀಲದಿಂದ ಕೂಡಿದ ಶೌರ್ಯ ಆಂಜನೇಯನದು. ಶೀಲದ ಘೋರ ಅಭಾವದ ಶೌರ್ಯ ರಾವಣನದು. ಶೌರ್ಯ ಬೇಕು, ಶೀಲವಿಲ್ಲದ ಶೌರ್ಯ ವಿನಾಶಕಾರಿ. ಶೀಲ ಇರುವ ಶೌರ್ಯ ಕಲ್ಯಾಣಕಾರಿ. ಅದಕ್ಕೆ ಒಂದು ಜೀವಂತ ಅವತಾರ ಅಂದ್ರೆ ಹನುಮಂತ. ಈ ದೇಶ ಹನುಮಂತನನ್ನ ಇಷ್ಟು ಕೃತಜ್ಞತೆಯಿಂದ ಸ್ಮರಣೆ ಮಾಡುತ್ತೆ. ಯಾವ ರಾಮನ ಸೇವಕನಾಗಿದ್ನೋ ಹನುಮಂತ, ಆ ರಾಮನ ಹೆಸರು ಇಟ್ಕೊಂಡಿರೋರು ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದರು. ಹನುಮಂತನ ಮಂದಿರಗಳು ರಾಮ ಮಂದಿರಗಳಿಗಿಂತ ಮಿಗಿಲಾಗಿ ಇವೆ. ಹನುಮಂತನ ಮೂರ್ತಿಗಳು ರಾಮನ ಮೂರ್ತಿಗಳಿಗಿಂತ ಇಡೀ ದೇಶದಲ್ಲಿ ವ್ಯಾಪಕವಾಗಿ ಕಂಗೊಳಿಸ್ತಾ ಇವೆ. ಶೀಲ ಮತ್ತು ಶೌರ್ಯದ ಸಂಯುಕ್ತ ವ್ಯಕ್ತಿತ್ವ ಹನುಮಂತನದು. ಈ ದೇಶದ ತರುಣರು ಶೂರರೂ ಆಗಬೇಕು, ಶೀಲವಂತರೂ ಆಗಬೇಕು.
ಅದಕ್ಕಾಗಿ ವಿಶ್ವ ಹಿಂದೂ ಪರಿಷತ್ತು ಜಾಂಬವಂತನ ಸ್ಥಾನದಲ್ಲಿ ಇದ್ದು ಈ ದೇಶದ ತರುಣರನ್ನ ಹನುಮಂತರನ್ನಾಗಿ ರೂಪಿಸುವ ಸಲುವಾಗಿ ಬಜರಂಗ ದಳವನ್ನ ಪ್ರಾರಂಭ ಮಾಡಿತು. ಬಜರಂಗ ದಳದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಈ ಮೂಲ ಉದ್ದೇಶವನ್ನ ಮರೆಯಬಾರದು. ಬಜರಂಗ ದಳದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಹನುಮಂತನನ್ನ ಆವಾಹನೆ ಮಾಡಿಕೊಳ್ಬೇಕು. ಒಂದು ಗೊತ್ತಿರಲಿ, ಹನುಮಂತ ಎಂದು ಅಧಿಕಾರಕ್ಕಾಗಿ ಹಪಹಪಿಸಲಿಲ್ಲ. ತಾನು ರಾಜನಾಗಬೇಕು ಈ ಇಚ್ಛೆಯೇ ಇಲ್ಲ. ಬಂಧು ಭಗಿನಿಯರೇ, ಎರಡು ಬಗೆಯ ರಾಜಕಾರಣ ಇರುತ್ತೆ. ಒಂದು ಅಧಿಕಾರಕ್ಕಾಗಿ ರಾಜಕಾರಣ, ಪವರ್ ಪಾಲಿಟಿಕ್ಸ್, ಪಾಲಿಟಿಕ್ಸ್ ಫಾರ್ ಪವರ್. ಇನ್ನೊಂದು ಬಗೆಯ ರಾಜಕಾರಣ ಅಂದ್ರೆ ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಮ್, ರಾಷ್ಟ್ರೀಯತೆಯನ್ನ ಉದ್ದೀಪನಗೊಳಿಸುವ ಸಲುವಾಗಿ ರಾಜಕಾರಣ. ಈ ಎರಡನೆಯ ರಾಜಕಾರಣ ಈ ದೇಶದಲ್ಲಿ ಸದಾ ವಿಜೃಂಭಿಸಬೇಕು. ಹನುಮಂತ ಎಂದೂ ಪವರ್ ಪಾಲಿಟಿಕ್ಸ್ಗೆ ಬಲಿಯಾಗಲಿಲ್ಲ. ಪವರ್ ಪಾಲಿಟಿಕ್ಸ್ಗೆ ತರುಣರನ್ನ ಅವನು ಪ್ರಚೋದಿಸಲಿಲ್ಲ. ಅವನ ಜೀವನವೇ ರಾಮನ ಕಾರ್ಯಕ್ಕಾಗಿ. ರಾಮನ ಕಾರ್ಯಕ್ಕಾಗಿ. ಯಾಕೆಂದ್ರೆ ವ್ಯಕ್ತಿ ಪೂಜೆ ಇಲ್ಲ. इस देश का नेता कैसा हो, श्री राम की जैसा हो, ಈ ತರ ಘೋಷಣೆ ಎಂದೂ ಮಾಡಲಿಲ್ಲ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಂಥ ಕೋಟಿ ಸಲ ದೇಶದಲ್ಲಿ ಲಕ್ಷಾಂತರ ಜನ ಹೇಳ್ತಾನೆ ಇರ್ತಾರೆ. ಹಾಗೆ ಹೇಳಲಿಲ್ಲ ಹನುಮಂತ. ಶ್ರೀರಾಮನ ಕಾರ್ಯ ಅಂತ ಹೇಳಿದ್ರೆ ರಾಷ್ಟ್ರೀಯತೆಯ ರಾಜಕಾರಣ, ವ್ಯಕ್ತಿ ಪೂಜೆ ಇಲ್ಲ. ರಾಮ ಒಂದು ತತ್ವದ ಜೀವಂತ ಪ್ರತಿನಿಧಿ. ಆ ತತ್ವಕ್ಕೋಸ್ಕರ ರಾಜಕಾರಣ ಮಾಡಬೇಕು. ಆ ತತ್ವವೇ ರಾಷ್ಟ್ರೀಯತೆ. ಶ್ರೀರಾಮ ರಾಷ್ಟ್ರೀಯ ರಾಜಕಾರಣದ ಪ್ರಕಟೀಕರಣ, ಮೂರ್ತ ರೂಪ, ಪರ್ಸಾನಿಫಿಕೇಶನ್ ಆಫ್ ನ್ಯಾಷನಲಿಸಂ. ರಾಷ್ಟ್ರೀಯತೆಯ ಮೂರ್ತ ರೂಪ ರಾಮ. ಬಂಧುಗಳೇ, ದೇಶಕ್ಕೆ ಸ್ವರಾಜ್ಯ ಬಂದ ನಂತರದಲ್ಲಿ ರಾಷ್ಟ್ರವನ್ನು ಸಂಕೇತಿಸುವ ಅನೇಕ ಲಾಂಛನಗಳನ್ನ ನಾವು ಗುರುತಿಸೋದು, ಸ್ವೀಕಾರ ಮಾಡೋದು. ರಾಷ್ಟ್ರಧ್ವಜ, ತಿರಂಗಿ. ರಾಷ್ಟ್ರೀಯ ಲಾಂಛನ ಅಶೋಕ ಚಕ್ರ. ರಾಷ್ಟ್ರಗೀತೆ ಜನಗಣಮನ ಒಂದೇ ಮಾತ್ರ. ರಾಷ್ಟ್ರೀಯ ಪಕ್ಷಿ ನವಿಲು. ರಾಷ್ಟ್ರೀಯ ಮೃಗ ಹುಲಿ. ಹೀಗೆ ನಾವು ಅನೇಕ ಲಾಂಛನಗಳನ್ನು ಸ್ವೀಕಾರ ಮಾಡಿದ್ವು. ಅದರಲ್ಲಿ ಒಂದು ಬಿಟ್ಟೇ ಹೋಯ್ತು. ಅದು ಯಾವುದು? ರಾಷ್ಟ್ರ ಪುರುಷ ಒಬ್ಬ ಬೇಕಲ್ಲ. ಯಾವ ಪುರುಷನ ವ್ಯಕ್ತಿತ್ವವನ್ನು ಸ್ಮರಣೆ ಮಾಡಿಕೊಂಡಾಗ ರಾಷ್ಟ್ರದ್ದೇ ನೆನಪಾಗುತ್ತೆ. ಅವ ರಾಷ್ಟ್ರ ಪುರುಷ. ಈ ದೇಶದ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲ ಜಾತಿಗಳಲ್ಲಿ ಮತ್ತು ಎಲ್ಲ ಭಾಷೆಗಳಲ್ಲಿ, ವನವಾಸಿಗಳಲ್ಲಿ, ನಗರವಾಸಿಗಳಲ್ಲಿ, ಹಿರಿಯರಲ್ಲಿ, ಕಿರಿಯರಲ್ಲಿ, ಮಹಿಳೆಯರಲ್ಲಿ, ಪುರುಷರಲ್ಲಿ, ಸಮಸ್ತ ಭಾರತ ವರ್ಷದಲ್ಲಿ ಎಲ್ಲರಿಂದಲೂ ಸಮಾನವಾಗಿ ಆರಾಧಿಸಲ್ಪಡುವಂತಹ ವ್ಯಕ್ತಿಯೇ ರಾಷ್ಟ್ರ ಪುರುಷನಾಗೋದಕ್ಕೆ ಯೋಗ್ಯ. ಅಂಥವನು ಶ್ರೀರಾಮನಲ್ಲದೆ ಇನ್ಯಾರು? ಶ್ರೀರಾಮ ರಾಷ್ಟ್ರ ಪುರುಷ. ದೇವರ ಅವತಾರ ಅಂತ ಹೇಳೋದು ಒಂದು ಶ್ರದ್ಧೆಯ ಭಾಗ. ಅದನ್ನ ನಾನು ಅಲ್ಲಗಳೆಯುವುದಿಲ್ಲ. ದೇವ ಮಾನವರು ಬಹಳ ಜನ ಆಗಿ ಹೋದರು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವೆಲ್ಲರೂ ದೈವಾಂಶ ಸಂಭೂತರೇ.
ನಾವೆಲ್ಲರೂ ದೇವರ ಅವತಾರವೇ, ಆದ್ರೆ ಅದನ್ನ ಮರೆತು ಬಿಡ್ತೀವಿ ನಾವು. ಈ ಮರವಿನಿಂದ ನಾವು ದೂರ ಉಳಿಯಬೇಕಾದ್ರೆ ಒಬ್ಬ ರಾಷ್ಟ್ರ ಪುರುಷನ ನಿತ್ಯ ಸ್ಮರಣೆ ಮಾಡಬೇಕು. ಅದಕ್ಕಾಗಿ ಶ್ರೀರಾಮ ರಾಷ್ಟ್ರ ಪುರುಷ. ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ದೇವಸ್ಥಾನ ಲಕ್ಷಾಂತರ ದೇವಸ್ಥಾನಗಳ ಜೊತೆ ಒಂದು ಅಲ್ಲ. ಲಕ್ಷಾಂತರ ದೇವಸ್ಥಾನಗಳಿಗಿಂತ ಭವ್ಯವಾದ ದಿವ್ಯವಾದ ಅಷ್ಟೇ ಅಲ್ಲ. ಪಾಪ ನಿವಾರಣೆ ಮಾಡಿ ಪುಣ್ಯ ಪ್ರದಾನ ಮಾಡತಕ್ಕಂಥ ದೇವರು ರಾಮನಲ್ಲ. ಅದಕ್ಕಾಗಿ ರಾಮನ ಬಳಿ ನಾವು ಹೋಗೋದಿಲ್ಲ. ವ್ಯಕ್ತಿಗತ ಸ್ವಾರ್ಥದ ಪೂರೈಕೆಗಾಗಿ ರಾಮನ ಪೂಜೆ ಮಾಡಬಾರದು. ಅದು ರಾಮನಿಗೆ ಅನ್ಯಾಯ ಮಾಡಿದಾಗ. ಅದಕ್ಕಾಗಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಾ ಇರತಕ್ಕಂಥ ಮಂದಿರ ಅದು ರಾಷ್ಟ್ರ ಮಂದಿರ. ಒಪ್ಪಿಗೆ ಆದರೆ 2 ಚಪ್ಪಾಳೆ ತಟ್ಟಿ. ಮತ್ತು ರಾಷ್ಟ್ರೀಯ ತೀರ್ಥಕ್ಷೇತ್ರವೂ ಬೇಕು. ಆ ರಾಷ್ಟ್ರೀಯ ತೀರ್ಥಕ್ಷೇತ್ರ ಅಂದ್ರೆ ಅಯೋಧ್ಯೆ ಅಲ್ಲದೆ ಇನ್ಯಾವುದೂ ಇರೋದಕ್ಕೆ ಸಾಧ್ಯ. ಅಯೋಧ್ಯೆ ಅನ್ನೋ ಹೆಸರೇ ಅಮೋಘವಾದ್ದು. ಯಾರಿಂದಲೂ ಇದುವರೆಗೆ ತಲೆ ತಲಾಂತರದಿಂದ ಯುಗ ಯುಗಗಳಿಂದ ಜಯಿಸಲ್ಪಟ್ಟಿಲ್ಲವೋ ಅಜೇಯವಾಗಿ ಉಳಿದಿದೆಯೋ ಅಂಥ ಅಜೇಯ ಯೋಧನ ಪ್ರವೃತ್ತಿಯನ್ನ ತನ್ನಲ್ಲಿ ಬೆಳೆಸಿಕೊಂಡಿರುವ ಕ್ಷೇತ್ರ ಅಯೋಧ್ಯ. ಅದಕ್ಕಾಗಿ ಅದು ರಾಷ್ಟ್ರೀಯ ತೀರ್ಥಕ್ಷೇತ್ರ. ಅಂಥ ಶ್ರೀರಾಮನ ಸೇವೆಯಲ್ಲಿ ಹನುಮಂತ ಇದ್ದ ಅಂದ್ರೆ ತತ್ವ ಪೂಜೆಯೇ ಹೊರತು ವ್ಯಕ್ತಿ ಪೂಜೆ ಅಲ್ಲ. ಪರ್ಸನಲ್ ಫೇವರ್ಗಾಗಿ ರಾಮನನ್ನ ಅವನ ಆರಾಧನೆ ಮಾಡಿ ಧರ್ಮ ಸಂರಕ್ಷಣೆಯ ಕರ್ತವ್ಯವನ್ನ ದೇಶದ ಸಾಮಾನ್ಯ ಜನಗಳು ಮಾತ್ರವಲ್ಲ, ಒಂದು ಜಟಾಯು, ಒಬ್ಬ ಗುಹ, ಒಬ್ಬ ಶಬರಿ, ಒಂದು ಕರಡಿ ಜಾಂಬುವಂತ, ವಾನರ ಹನುಮಂತ, ಒಂದು ಅಳಿಲು, ಎಲ್ಲರಲ್ಲಿಯೂ ಈ ರಾಷ್ಟ್ರೀಯತೆಯ ಜ್ಯೋತಿಯನ್ನ ಹೊತ್ತಿಸಿದಂತ ಮಹಾನುಭಾವ ರಾಮ. ರಾಮಾಯಣ ಈ ದೇಶಕ್ಕೆ ಒಂದು ರಾಷ್ಟ್ರೀಯ ಗ್ರಂಥ. ಇದು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೋಸ್ಕರ ಅಲ್ಲ, ರಾಷ್ಟ್ರೀಯತೆ ಆವಾಹನೆ ಮಾಡಬೇಕು. ಅದಕ್ಕಾಗಿ ರಾಜಕಾರಣ. ಬಂಧುಗಳೇ, ಭಗಿನಿಯರೇ, ಇವೊಂದು 80 ವರ್ಷಗಳ ಹಿಂದಿನವರೆಗೆ 47ನೇ ಇಸ್ವಿಯಿಂದ ಹಿಡಿದು 80 ವರ್ಷಗಳ ಹಿಂದಿನವರೆಗೆ ಈ ದೇಶದಲ್ಲಿ ನಡೆದದ್ದು ಅಧಿಕಾರಕ್ಕಾಗಿ ರಾಜಕಾರಣ, ಪವರ್ ಪಾಲಿಟಿಕ್ಸ್. ಅಧಿಕಾರ ಹೇಗಾದ್ರೂ ಕೈ ಹಿಡಿಬೇಕು. ಯಾಕೆ? ಅನುಭವಿಸುವ ಸಲುವಾಗಿ. ಅನುಭವಿಸುವ ಸಲುವಾಗಿ, ರಾಷ್ಟ್ರೀಯತೆಯನ್ನ ಉಳಿಸುವ ಬೆಳೆಸುವ ಸಲುವಾಗಿ ಅಲ್ಲ. ಈ ದೃಷ್ಟಿಯೇ ಇಲ್ಲ. ಹೀಗಾಗಿ ಜಾತಿ ರಾಜಕಾರಣ ನಡೀತು. ಕಾಸ್ಟ್ ಯುವರ್ ವೋಟ್ ಅಂತ ಸಂವಿಧಾನ ಹೇಳುತ್ತೆ. ಮತದಾನ ಮಾಡು, ನಿನ್ನ ಕರ್ತವ್ಯ ಅಂತ. ಆ ರಾಜಕಾರಣಿಗಳು ಹೇಳ್ತಾ ಬಂದರು ವೋಟ್ ಯುವರ್ ಕ್ಯಾಸ್ಟ್ ಅಂತ. ನಿನ್ನ ಜಾತಿಗೆ ನೀನು ವೋಟ್ ಮಾಡು. ದ್ರೋಹ ಮಾಡಿದ್ರು. ನಮ್ಮನ್ನ ವಿಭಜಿಸುವವರು ಅಂತ ಅವರು ಆಲಾಪ ಮಾಡ್ತಾ ಇದ್ದಾರೆ. ಈ ಹಿಂದೂ ಸಮಾಜದಲ್ಲಿ ಏಕಾತ್ಮತೆಯ ಸೂತ್ರವನ್ನ ಗಟ್ಟಿಗೊಳಿಸುವ ಬದಲಾಗಿ ಜಾತಿ ಜಾತಿಯಲ್ಲಿ ಸಮಾಜವನ್ನು ಒಡೆಯುವಂತ ಪಾಪ ಕಾರ್ಯವನ್ನ ಆ ರಾಜಕಾರಣಿಗಳು ಮಾಡ್ತಾ ಬಂದರು ಅಂತ ಹೇಳುವಾಗ ನನ್ನಲ್ಲಿ ದ್ವೇಷ ಭಾವನೆ ಇಲ್ಲ, ವೇದನೆ ತುಂಬಿಕೊಂಡು ಬರುತ್ತೆ. ಆದರೆ ಮುಸಲ್ಮಾನರ ತುಷ್ಟೀಕರಣ ಮಾಡಿದ್ರೆ ಅಧಿಕಾರಕ್ಕಾಗಿ ವೋಟ್ ಗಳಿಸಬೇಕು, ಜಾತಿ ಭಾವನೆಯನ್ನ ಕೆರಳಿಸಿ ಹಿಂದೂ ಸಮಾಜವನ್ನ ಒಡೆಯುವುದು. ಮುಸಲ್ಮಾನರು ಒಟ್ಟಾಗಿ ವೋಟ್ ಮಾಡ್ತಾರಲ್ಲ, ಮುಸಲ್ಮಾನರ ತುಷ್ಟೀಕರಣ ಎಲ್ಲಿವರೆಗೂ ಹೋಯ್ತು ಅಂತ ಹೇಳಿದ್ರೆ
ಆ ವಯೋವೃದ್ಧರಾಗಿದ್ದಂಥ ಅರ್ಥಶಾಸ್ತ್ರ ತಜ್ಞರಂತೆ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಂದು ಮಾತು ಹೇಳಿದ್ರು. ಅಂಥ ಮುಸಲ್ಮಾನರ ಬಗ್ಗೆ ಈ ಸಿಖ್ ಪ್ರಧಾನಮಂತ್ರಿ ಹೇಳಿದರೆ, ಈ ದೇಶದ ಸಂಪತ್ತಿಗೆ ಮೊದಲ ಅಧಿಕಾರ ಇರಬೇಕಾದ್ದು ಮುಸಲ್ಮಾನರಿಗೆ ಅಂತ. ಹೀಗೆ ಈ ದೇಶದಲ್ಲಿ ರಾಜಕಾರಣ ನಡ್ಕೊಂಡು ಬಂತು. ಒಂದು ರಾಷ್ಟ್ರ ಅಂದಮೇಲೆ ಒಂದೇ ರಾಷ್ಟ್ರೀಯತೆ ಅಲ್ವಾ? ರಾಷ್ಟ್ರೀಯತೆ ಈ ರಾಷ್ಟ್ರದಲ್ಲಿರೋ ಎಲ್ಲ ಮತ ಪಂಥ ಜಾತಿಯವರನ್ನ ಏಕಾತ್ಮತೆಯ ಸೂತ್ರದಲ್ಲಿ ಪೋಣಿಸುವ ಸಂಜೀವಿನಿ. ಇಂಥ ರಾಷ್ಟ್ರೀಯತೆಯನ್ನ ಶಿಥಿಲಗೊಳಿಸಿದ್ರಲ್ಲ. ಬಹುಸಂಖ್ಯಾತ ಅಲ್ಪಸಂಖ್ಯಾತ ಅಂತ ಈ ಭಾರತ ಮಾತೆಯ ಮಕ್ಕಳನ್ನ ಒಡೆದವರು ಅವರು ಕಾಂಗ್ರೆಸ್ನವರು. ಬ್ರಿಟಿಷರು ಈ ದೇಶವನ್ನ ಬಿಟ್ಟು ಹೋಗುವಾಗ ಅವರು ತಮ್ಮ ಶಕುನಿಯ ಕುನೀತಿಯಂತೆ ದೇಶವನ್ನು ಒಡೆದು ಹೋದರು. ಮುಸಲ್ಮಾನರಿಗೆ ಪಾಕಿಸ್ತಾನ, ಹೋಗಲಿ ಉಳಿದ ಹಿಂದೂಗಳಿಗೆ ಹಿಂದೂಸ್ತಾನ, ಅದೂ ಮಾಡಲಿಲ್ಲ. ಗುಳ್ಳೆ ನರಿಗಳು ಅವರು. ಎಲ್ಲ ರಾಜರಿಗೂ ಸ್ವಾತಂತ್ರ್ಯ ಕೊಟ್ಟುಬಿಟ್ರು. 500ಕ್ಕಿಂತ ಹೆಚ್ಚು ಸಂಸ್ಥಾನಗಳು. ನೀವು ಸ್ವತಂತ್ರವಾಗಿ ಇರಬಹುದು, ಭಾರತದ ಒಕ್ಕೂಟದಲ್ಲಿ ಸೇರಬಹುದು. ಇದು ರಾಷ್ಟ್ರೀಯತೆ. ಆದರೆ ಇಲ್ಲೊಬ್ಬ ರಾಷ್ಟ್ರೀಯತೆಯ ಪ್ರತಿಮೂರ್ತಿ ರಾಜಕಾರಣಿ ಒಬ್ಬ ಇದ್ದ. ಅದು ಅಧಿಕಾರಕ್ಕಾಗಿ ರಾಜಕಾರಣ ಮಾಡುವವನಲ್ಲ, ರಾಷ್ಟ್ರೀಯತೆಗಾಗಿ. ಆ ಮಹಾನುಭಾವನೆ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್. ಅವರು ಈ ದೇಶದ ಎಲ್ಲಾ ರಾಜರಿಗೂ ಸಹ ಹೃದಯ ಮುಟ್ಟುವ ಹಾಗೆ ಮನವಿ ಮಾಡಿದ್ರು. ನೀವೇನಾದ್ರೂ ಒಂಟಿಯಾಗಿ ಹೀಗೆ ಇದ್ರೆ ಇತಿಹಾಸ ಮರುಕಳಿಸತ್ತೆ. ಹಿಂದೆ ಹೇಗಿತ್ತು ಅದಾಗಬಾರದು ಅನ್ನೋದಾದ್ರೆ, ಭಾರತದ ಅವಿಭಾಜ್ಯ ಅಂಗ ನಾವು. ಭಾರತದ ಒಕ್ಕೂಟ ಅಲ್ಲ, ಯೂನಿಯನ್ ಆಫ್ ಸ್ಟೇಟ್ಸ್ ಅಲ್ಲ. ಇದು ಅಖಂಡ ಭಾರತ. ಇದು ಒಂದು ರಾಷ್ಟ್ರ. ಅದರ ಅಂಗಗಳು ನಾವು. ಈ ಅಂಗಗಳು ದೇಹವನ್ನ ಬಿಟ್ಟು ಹೋದರೆ ಎಷ್ಟು ಅಪಾಯ. ಅದಕ್ಕಾಗಿ ಎಲ್ಲರೂ ಭಾರತದ ಅಂಗವಾಗಿ ಇರಬೇಕು. ಯಾರೂ ಸಹ ಬೇರೆಯಾಗಿ ಸಿಡಿದು ಹೋಗಬಾರದು. ರಾಷ್ಟ್ರೀಯತೆಯ ಆರಾಧನೆ ಮಾಡ್ತಾ ಇದ್ದಂತ ಒಬ್ಬ ರಾಜಕಾರಣಿ ಈ ರೀತಿ ಮನವಿ ಮಾಡಿದಾಗ ಎಲ್ಲ ಹಿಂದೂ ರಾಜರ ಅಂತಃಕರಣದಲ್ಲಿ ಸುಪ್ತವಾಗಿ ಇದ್ದಂತ ರಾಷ್ಟ್ರೀಯತೆ ರಾಜಕಾರಣ ಜಾಗೃತವಾಯಿತು. ಇಬ್ರು ಮಾತ್ರ ರಾಷ್ಟ್ರೀಯತೆ ಅವರ ಅಂತಃಕರಣದಲ್ಲಿ ಇರಲಿಲ್ಲ. ಒಂದು ಜಮ್ಮು ಕಾಶ್ಮೀರ, ಇನ್ನೊಂದು ಹೈದರಾಬಾದ್. ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ರಾಜ ಇದ್ದ, ರಾಜ ಹರಿಸಿಂಗ್ ಅಂತ. ನಾಮಕೆ ವಾಸ್ತೆ ರಾಜನಾಗಿದ್ದ. ಎಲ್ಲ ನಡೀತಾ ಇದ್ದಿದ್ದು ಅಬ್ದುಲ್ಲಾ ಕುಟುಂಬದ್ದೇನೆ. ಮುಸಲ್ಮಾನರು ಮೆಜಾರಿಟಿಲಿದ್ರು. ಅವ ಭಾರತದ ಜೊತೆ ಸೇರಲಿಲ್ಲ. ಹೈದರಾಬಾದಿನ ನಿಜಾಮ ಸೊಕ್ಕು ನೋಡ್ರಿ ಹೇಗಿರುತ್ತೆ. ಹೈದರಾಬಾದ್ನಲ್ಲಿ ಮೆಜಾರಿಟಿ ಹಿಂದೂಗಳು. ಏನೋ ನಾವು ಮರೆತು ಬಿಟ್ಟಿದ್ವಲ್ಲ, ಕುಂಭಕರ್ಣರಾಗಿದ್ವು. ಹೀಗಾಗಿ ನಿಜಾಮನ ರಾಜ್ಯ ಇತ್ತು. ಆ ನಿಜಾಮನು ನಾನು ಭಾರತದ ಜೊತೆ ಸೇರೋದಿಲ್ಲ ಅಂತ ಹೇಳಬೇಕಾದ್ರೆ ಅವನ ರಕ್ತದಲ್ಲಿ ಆ ಹಿಂದೂ ದ್ವೇಷ, ಭಾರತ ದ್ವೇಷ ಕಣ ಕಣದಲ್ಲೂ ವಿಷದಂತೆ ಪ್ರವಹಿಸ್ತಾ ಇದ್ದಿರಬೇಕು. ಬಾಕಿ ಎಲ್ಲಾ ರಾಜ್ಯಗಳು ಸಹ ಸಂತೋಷವಾಗಿ ಭಾರತದಲ್ಲಿ ವಿಲೀನವಾಗಿ ಹೋದರು. ಪಂಡಿತ್ ನೆಹರು ಅಧಿಕಾರ ರಾಜಕಾರಣ ಮಾಡ್ತಾ ಇದ್ರು, ರಾಷ್ಟ್ರೀಯತೆ ರಾಜಕಾರಣ ಅಲ್ಲ. ಇದು ಹೇಳೋದಕ್ಕೆ ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಜಮ್ಮು ಕಾಶ್ಮೀರ ಭಿನ್ನವಾಗಿ ಇರಲು ಕಾರಣ ಪಂಡಿತ್ ನೆಹರು. ಪಾಕಿಸ್ತಾನದಿಂದ ನಮ್ಮ ದೇಶ ಸ್ವರಾಜ್ಯ ಬರ್ತಾ ಇದ್ದಾಗೇನೆ ದಾಳಿ ನಡೀತು. 5ನೇ 2 ಭಾಗ ಕಾಶ್ಮೀರವನ್ನ ಅವರು ಆಕ್ರಮಣ ಮಾಡಿಬಿಟ್ಟಿದ್ರು. ನಮ್ಮ ಸೈನಿಕರಲ್ಲಿ ಆ ರಾಷ್ಟ್ರೀಯತೆಯ ಭಾವನೆಯನ್ನ ತುಂಬಿ
ಅವರ ಮೇಲೆ ಪ್ರತಿದಾಳಿ ಮಾಡತಕ್ಕಂಥ ಪ್ರೇರಕ ಪುರುಷ ಮರಿಬೇಡ್ರಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಂದಿನ ಸರಸಂಘ ಚಾಲಕ ಗುರುಜಿ ಗೋಲ್ವಾಲ್ಕರ್ ಮತ್ತು ಸರ್ದಾರ್ ಪಟೇಲ್ ಅವರನ್ನ ಓಡಿಸ್ತಾ ಇದ್ರು ನಾವು. ಯಾಕೆಂದ್ರೆ ಹಿಂದೂಸ್ತಾನದ ಸೈನ್ಯ ಅಂದ್ರೆ ಶೌರ್ಯಕ್ಕೆ ಇನ್ನೊಂದು ಹೆಸರು. ಬೆನ್ನು ತೋರಿಸಿ ಗೊತ್ತೇ ಇಲ್ಲ ಅವರಿಗೆ, ಎದೆ ಗೆಡುವ ವ್ಯಕ್ತಿತ್ವ ಅಲ್ಲವೇ ಅಲ್ಲ, ಎದೆ ಕೊಡುವ, ಎದೆ ಏರಿಸುವ. ಆದ್ರೆ ಅಬ್ದುಲ್ಲಾ ಹೇಳ್ದ ಅನ್ನೋ ಮಾತಿಗೆ ಮರುಳಾಗಿ 60 ವರ್ಷ ಆಗಿದ್ದಂತ ಪಂಡಿತ್ ನೆಹರು ಅರಳು ಮರಳಿಗೆ ಬಲಿಯಾಗಿ ಇದನ್ನ ವಿಶ್ವರಾಷ್ಟ್ರ ಸಂಸ್ಥೆಗೆ ತೆಗೆದುಕೊಂಡು ಹೋಗೋಣ ಅಂತೇಳಿ ಸೀಸ್ ಫೈರ್ ಮಾಡ್ದ. ಇವತ್ತಿನವರೆಗೂ ಅನುಭವಿಸ್ತಾ ಇದ್ದೀವಿ. ಸಂವಿಧಾನದಲ್ಲಿ ವಿಶೇಷವಾದಂತಹ ಹಕ್ಕುಗಳನ್ನು ಕೊಟ್ಟ. ಒಂದು ರಾಷ್ಟ್ರ ಅಂತಂದ್ಮೇಲೆ ಎಲ್ಲಾ ರಾಜ್ಯಗಳಂತೆ ಆ ರಾಜ್ಯವೂ ಇರಬೇಕು. ಅದಕ್ಕಾಗಿ ವಿಶೇಷ ಸ್ಥಾನಮಾನ ಯಾಕೆ? ಅಧಿಕಾರ ರಾಜಕಾರಣ, ತುಷ್ಟೀಕರಣದ ರಾಜಕಾರಣ. ಹೈದರಾಬಾದಿನ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ದಾರ್ ಪಟೇಲ್ ತಮ್ಮ ಗಟ್ಟಿಯಾದ ಹೆಗಲಗಳ ಮೇಲೆ ಹೊತ್ತಿದ್ದರಿಂದ ಪೊಲೀಸ್ ಆಕ್ಷನ್ ಆಯಿತು. ನೆಹರುಗೆ ಗೊತ್ತಾಗಲಿಲ್ಲ. ನಿಜಾಮ ಮಂಡಿಯೂರು ಬೇಕಾಗಿ ಬಂತು. ಹೈದರಾಬಾದ್ ತಡವಾಗಿ ಭಾರತದ ಒಂದು ಅಂಗವಾಗಿ ಹೋಯಿತು. ಇದು ರಾಷ್ಟ್ರೀಯತೆಯ ರಾಜಕಾರಣ. ಸೋಮನಾಥದ ಜೀರ್ಣೋದ್ಧಾರ ಆದ ಮೇಲೆ ಬಾಬು ರಾಜೇಂದ್ರ ಪ್ರಸಾದ್ ಅಲ್ಲಿಗೆ ಆಮಂತ್ರಿತರವರು ಹೋಗಬೇಕಾಗಿತ್ತು. ನೆಹರು ಹೇಳಿದ್ರು, ಸೆಕ್ಯುಲರ್ ಇಂಡಿಯಾದ ಸೆಕ್ಯುಲರ್ ರಾಷ್ಟ್ರಪತಿ ನೀವು ಅಲ್ಲಿ ಹೋಗಬಾರದು, ಕಮ್ಯುನಲ್ ಆಗಿಬಿಡ್ತೀರ ಅಂತ. ಆದರೆ ರಾಜೇಂದ್ರ ಬಾಬು ಕಮ್ಯುನಲ್ ಆಗಿರ್ಲಿಲ್ಲ, ನ್ಯಾಷನಲ್ ಆಗಿದ್ರು. ಅದಕ್ಕೋಸ್ಕರ ನೆಹರು ಮಾತಿಗೆ ಸೊಪ್ಪು ಹಾಕದೆ ಅವರು ಸೋಮನಾಥಕ್ಕೆ ಹೋದರು. ಇದು ರಾಷ್ಟ್ರೀಯತೆಯ ರಾಜಕಾರಣ. ಆದರೆ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯತೆಯ ರಾಜಕಾರಣ ಮಂಕಾಗ್ತಾ ಹೋಯಿತು. ಅಧಿಕಾರ ರಾಜಕಾರಣವೇ ಪ್ರಧಾನವಾಗ್ತಾ ಹೋಯಿತು. ಹಿಂದೂ ಸಮಾಜವನ್ನ ಜಾತಿಗಳ ಹೆಸರಲ್ಲಿ ಒಡೆಯೋದು, ಅಲ್ಪಸಂಖ್ಯಾತರು ಅಂತ ಹೇಳಿ ವಿಶೇಷವಾಗಿ ಮುಸಲ್ಮಾನರನ್ನ ಓಲೈಸುವುದು, ಹಿಂದೂಗಳಿಗೆ ವಿಶೇಷ ಜವಾಬ್ದಾರಿಗಳು, ಮುಸಲ್ಮಾನರಿಗೆ ವಿಶೇಷ ರಾಷ್ಟ್ರೀಯತೆಯ ಸೂತ್ರದಲ್ಲಿ ಪೋಣಿಸುವ ಬದಲಾಗಿ ತುಷ್ಟೀಕರಣದ ಇಳಿಜಾರಿನಲ್ಲಿ ನೆಹರು ಕಾಲಿಟ್ಟರು, ಜಾರ್ತಾ ಹೋದರು. ಬಂಧುಗಳೇ, ಎಷ್ಟು ವರ್ಷಗಳು ಹೀಗೆ ಅಧಿಕಾರ ರಾಜಕಾರಣದಲ್ಲಿ ನಮ್ಮ ದೇಶ ಮುಳುಗಿ ಹೋಯಿತು. ನಾವು ಹೊರಕೋತಾ ಬಂದು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆದಂತಹ ಜನಸಂಘ ಭಾರತದ ರಾಜಕಾರಣವನ್ನು ರಾಷ್ಟ್ರೀಯತೆಯ ಹಳಿಗಳ ಮೇಲೆ ಪುನಃ ತರಲೇಬೇಕು. ಈ ಸಂಕಲ್ಪ ಮಾಡಿ ಭಾರತದ ರಾಜಕೀಯ ಆಕಾಶದಲ್ಲಿ ಹೊಸ ನಕ್ಷತ್ರವಾಗಿ ಜನಸಂಘ ಪ್ರಾರಂಭ ಆಯಿತು. ಹೇಗಾದರೂ ಮಾಡಿ ಅಧಿಕಾರ ಆಗ್ಬೇಕು ಅಂತಲ್ಲ, ರಾಷ್ಟ್ರೀಯತೆಯ ರಾಜಕಾರಣ, ಅಧಿಕಾರದ ರಾಜಕಾರಣ ಅಲ್ಲ, ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಂ. ಈ ತತ್ವದ ಆಧಾರದ ಮೇಲೆ ರಾಜಕಾರಣ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಂದ ಪ್ರಾರಂಭ ಆಯಿತು. ವರ್ಷಗಳು ಉರುಳಿ ಹೋದವು. ಬಂಧುಗಳೇ, ಭಗಿನಿಯರೇ, ಬದಲಾವಣೆ ಪ್ರಕೃತಿಯ ನಿಯಮ. ಬದಲಾವಣೆ ತನ್ನಷ್ಟಕ್ಕೆ ಬರೋದಿಲ್ಲ. ಬದಲಾವಣೆಯನ್ನ ತರುವತಕ್ಕಂಥ ಸಂಕಲ್ಪ ಶಕ್ತಿ ಬೇಕು. ಆ ಸಂಕಲ್ಪ ಶಕ್ತಿಗೆ ಒಂದಾಗುವಂತಹ, ಒಡನಾಡುವಂತಹ, ಸಮರ್ಥನೆ ನೀಡುವಂತಹ ಸಂಘಟಿತ ಶಕ್ತಿ ಬೇಕು. ದೇಶ ಕಾ ನೇತಾ ಕೈಸಾ ಹೋ ಬಿಡಬೇಕು. ಭಾರತ ರಾಮರಾಜ್ಯವಾಗಬೇಕು, ಧರ್ಮರಾಜ್ಯವಾಗಬೇಕು, ಭಾರತಾಂಬೆ ಜಗದಂಬೆ ಆಗಬೇಕು, ಭಾರತ ವಿಶ್ವ ಗುರು ಆಗಬೇಕು. ಈ ಧ್ಯೇಯವೇ ರಾಷ್ಟ್ರೀಯತೆಯ ರಾಜಕಾರಣದ ಮೂಲ ಮಂತ್ರ. ಇದನ್ನು ಹೇಳ್ತಾ ಬಂದು ಏರಿದ್ವು, ಇಳಿದ್ವು. 2 ಸೀಟ್ಗಳಿಗೆ ಇಳಿದು ಹೋಯಿತು ಬಿಜೆಪಿ. ಅಟಲ್ ಬಿಹಾರಿ ವಾಜಪೇಯಿ ಅವರು
ರಾಷ್ಟ್ರೀಯತೆಯ ರಾಜಕಾರಣದ ಪೂಜಾರಿ ಅವರು ಹೇಳಿದ್ರು, ನಾವು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ಕಾಂಗ್ರೆಸ್ನವ್ರಿಗೆ ಹೇಳಿದ್ರು, ಐತಿಹಾಸಿಕ ಭಾಷಣ ಅದು. ಇವತ್ತು ಚಕ್ರ ತಿರುಗ್ತಾ ತಿರುಗ್ತಾ ನಾವು ಕೆಳಗ್ ಬಂದಿದ್ದೀವಿ. ಈಗ ಚಕ್ರ ತಿರುಗೋ ಹಾಗೆ ನಾವು ಮಾಡಿದ್ರೆ ಅದು ಮೇಲೆ ಬರುತ್ತೆ. ಇವತ್ತು ಇಬ್ಬರೇ ಇರೋರು ಭವಿಷ್ಯದಲ್ಲಿ ಈ ದೇಶವನ್ನು ನಾವು ಆಳಬಲ್ಲೆವೋ, ತಿರುಕನ ಕನಸಲ್ಲ, ಇದೊಂದು ಸಂಕಲ್ಪ. ಅವರು ಪ್ರಧಾನಮಂತ್ರಿ ಆದ್ರು. 2 ಸೀಟ್ ಬಂದಾಗ ಒಂದು ಹೇಳಿದ್ರು ಅವರು, ನೈನ್ಯಂ ನ ಪಲಾಯನಂ. ಹಿಂದುವಿನ ಜಾತಕದಲ್ಲಿ ಏರಿಳಿತ ಇರಬಹುದು, ಪಲಾಯನ ಇಲ್ಲ, ದೈನ್ಯತೆ ಇಲ್ಲ. ಶ್ರೀಕೃಷ್ಣನ ಬೋಧನೆಯೇ ಇದು. ಸ್ವಂತದ ಆಸಕ್ತಿಯಿಂದ ಹೊರಗೆ ಬಂದು ಧರ್ಮ ಸಂರಕ್ಷಣೆಗಾಗಿ ಹೋರಾಟ ಮಾಡು, ಅಂಥ ರಾಜಕಾರಣ ಮಾಡು, ಅದಕ್ಕಾಗಿ ಯುದ್ಧ ಮಾಡು ಅಂತ ಅರ್ಜುನನಿಗೆ ಕೃಷ್ಣ ಹೇಳಿದ್ದು. ರಾಷ್ಟ್ರೀಯತೆಯ ರಾಜಕಾರಣದ ಪೂಜೆ ಈ ದೇಶದಲ್ಲಿ ಆಗಬೇಕು. ರಾಮಾಯಣದಲ್ಲಿ ರಾಮ, ದ್ವಾಪರ ಯುಗದಲ್ಲಿ ಕೃಷ್ಣ ರಾಷ್ಟ್ರೀಯತೆಯ ರಾಜಕಾರಣವನ್ನ ನಮಗೆ ಕಲಿಸಿಕೊಟ್ಟರು. ಕಲಿಯುಗದಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಸ್ವೀಕಾರ ಮಾಡೋದು, ನಮ್ಮನ್ನ ನಾವು ಬೆನ್ನು ತಟ್ಟಿಕೊಳ್ಳೋದಲ್ಲ, ನಮ್ಮ ಸಂಕಲ್ಪ ಅದಿತ್ತು. ಅದಕ್ಕೋಸ್ಕರ ಹೇಳ್ತೀನಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಮಾಡಿದ್ದೆ ಪಾರ್ಟಿ ಪಾಲಿಟಿಕ್ಸ್ಗೊಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಪ್ರಾರಂಭ ಮಾಡಿದ್ದು ಪವರ್ ಪಾಲಿಟಿಕ್ಸ್ಗೂ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆದದ್ದು ಮತ್ತೊಮ್ಮೆ ಈ ದೇಶದಲ್ಲಿ ರಾಷ್ಟ್ರೀಯತೆಯ ಆರಾಧನೆ ಆಗಬೇಕು ಅಂತ. ಎಲ್ಲೆಲ್ಲೂ ರಾಷ್ಟ್ರೀಯತೆ ವಿಜೃಂಭಿಸಬೇಕು. ಸಮಾಜಕಾರಣ, ವಿದ್ಯಾರ್ಥಿ ಜೀವನ ಇರ್ಬೋದು, ಕಾರ್ಮಿಕ ಕ್ಷೇತ್ರ ಇರ್ಬೋದು, ಕಲಾಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ರಾಷ್ಟ್ರೀಯತೆಯ ಆರಾಧನೆ ಆಗಬೇಕು. ಮರಳಿ ಈ ದೇಶ ಅರಳಬೇಕು. ಅದಕ್ಕಾಗಿ ಒಂದು ಭಗೀರಥ ಪ್ರಯತ್ನ ನಡ್ಕೊಂಡು ಬರ್ತಾ ಇತ್ತು. ಈ 7-8 ವರ್ಷಗಳಲ್ಲಿ ಆ ಬದಲಾವಣೆ ನಾವೇನೇ ತರುವಂತ ದಿಕ್ಕಿನಲ್ಲಿ ಮುಂದಡಿ ಇಡ್ತಾ ಇರೋದನ್ನ ನಾವು ನೋಡ್ತಾ ಇಲ್ವಾ? ನಮ್ಮೆಲ್ಲರಲ್ಲೂ ಒಂದು ಹೊಸ ಉತ್ಸಾಹದ ಒಂದು ಬುಗ್ಗೆ, ಉತ್ಸಾಹದ ಚಿಲುಮೆ ಇದು ಎದ್ದಿರೋದು ನಾವೆಲ್ಲ ನೋಡ್ತಾ ಇಲ್ವಾ? ಬಂಧುಗಳೇ, ಭಗಿನಿಯರೇ, ಇವತ್ತು ಶುಭವಾದಂತ ದಿನ. ಕಾರಣ, ನೀವೆಲ್ಲ ಮೆರವಣಿಗೆನಲ್ಲಿ ಇದ್ರಿ, ನೀವು ಅದರಲ್ಲಿ ಇದ್ರಿ, ನಿಮಗೆ ಗೊತ್ತಿಲ್ಲ. ನಾನು ಸ್ವಲ್ಪ ದೂರದರ್ಶನ ನೋಡ್ತಾ ಇದ್ದೆ. ಚೀನಾದ ನೆಲದಲ್ಲಿ ನಡೀತಾ ಇರತಕ್ಕಂತ ಏಷ್ಯನ್ ಕ್ರೀಡೆಗಳಲ್ಲಿ ಭಾರತ ತನ್ನ ಗುರಿಯನ್ನ ಮುಟ್ಟುವುದನ್ನ ನೋಡಿ ಸಂಭ್ರಮ ಪಡೋದಕ್ಕೋಸ್ಕರ 100 ಪದಕಗಳನ್ನ ದಾಟಿ ಬಿಡ್ತು. ಅದು ಯಾವ ನೆಲದಲ್ಲಿ? ಚೀನಾದ ನೆಲದಲ್ಲಿ. ಅವರಿಗೆ ನಾವು ಹೋಲಿಸಿಕೊಳ್ಳಬಾರದು. ಆದ್ರೆ ನಮ್ಮ ಹಿಂದಿನ ಸ್ಥಿತಿ ಹೇಗಿತ್ತು? ಮಲಗಿದರೆ ಬಿದ್ದರೆ ಕುಂಭಕರ್ಣ, ಎದ್ದರೆ ಹನುಮಂತ. ಅದಕ್ಕೋಸ್ಕರ ನಮ್ಮ ಕ್ರೀಡಾಪಟುಗಳು 70 ಇದ್ದದ್ದನ್ನ 100 ದಾಟುವಂತೆ ಮಾಡಿದ್ರು, ಕೊಟ್ಟ ಗುರಿಯನ್ನ ದಾಟಿದ್ರು. ಇದೇ ಹನುಮಂತನ ಒಂದು ವ್ಯಕ್ತಿತ್ವ. ಸಂತೋಷ. 3-4 ದಿನಗಳಿಂದ ನೀವು ನೋಡ್ತಾ ಇದ್ದೀರಾ. ಕೆನಡಾದಲ್ಲಿ ಇರಬಹುದು, ಗ್ರೇಟ್ ಬ್ರಿಟನ್ ನಲ್ಲಿ ಇರಬಹುದು, ಈ ಒಸಾಮಾ ಬಿನ್ ಲಾಡೆನ್ ತರ ಭಾರತ ವಿರೋಧಿ ಶಕ್ತಿಗಳು ದುರ್ಭಾಗ್ಯದಿಂದ ಭಾರತೀಯರೇ ಅಲ್ಲಿ ತಾಂಡವ ಮಾಡ್ತಾ ಇದ್ರು. ದುರ್ದೈವದಿಂದ ಕೆನಡಾ ಸರ್ಕಾರ ಅವರಿಗೆ ಆಶ್ರಯವನ್ನ ಕೊಟ್ಟಿತ್ತು, ಪೋಷಣೆಯನ್ನ ಮಾಡ್ತಾ ಬಂದ್ರಿ. ಅಂಥ ಉಗ್ರಗಾಮಿಗಳು ಒಬ್ಬೊಬ್ಬರಾಗಿ ಶಿವಪಾದವನ್ನ ಸೇರ್ತಾ ಇದ್ದಾರೆ, ಇಂಗ್ಲೆಂಡಿನಲ್ಲಿ ಸೇರ್ತಾ ಇದ್ದಾರೆ. ಕೆನಡಾ ಪ್ರಧಾನಮಂತ್ರಿ ಹೇಳಿದ ಭಾರತವೇ ಕಾರಣ ಅಂತ. ನಾವೇ ಕಾರಣ ಅಂತ ಹೇಳುವ ದಿನ ಇನ್ನು ಬಂದಿಲ್ಲ, ಬಂದಾಗ ಹೇಳೋಣ. ಅಮೆರಿಕ ಪಾಕಿಸ್ತಾನದ ಒಳಗೆ ನುಗ್ಗಿ
ಒಸಾಮಾ ಬಿನ್ ಲಾಡೆನ್ ಅನ್ನ ಮುಗಿಸ್ನಲ್ಲ, ಆ ತಾಕತ್ತು ಭಾರತಕ್ಕೆ ಇಲ್ವಾ? ಚಾಲೆಂಜ್ ತೆಗೆದುಕೊಳ್ತು ಭಾರತ. ನನಗೆ ಗೊತ್ತಿಲ್ಲ ಕಾರಣಗಳು, ಆದ್ರೆ ಒಟ್ಟಿನಲ್ಲಿ ನುಗ್ಗಿ ಹೊಡೆಯುತ್ತಿದ್ದವರನ್ನ ಭಾರತದವರು ನುಗ್ಗಿ ಅವರನ್ನ ಯಮಸದನಕ್ಕೆ ಕಳಿಸ್ತಾ ಇದ್ದಾರೆ. ಇದೊಂದು ಬದಲಾವಣೆ ಅಲ್ವಾ? ನಮ್ಮ ರಾಷ್ಟ್ರೀಯತೆಯ ಗುರಿ ನಾವು ಎಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ಅಂತ ಹೇಳಲೇ ಇಲ್ಲ. ಪವರ್ ಪಾಲಿಟಿಕ್ಸ್ ಅಲ್ಲ ಇದು. ನಮ್ಮ ರಾಷ್ಟ್ರೀಯತೆಯ ಗುರಿ ಜಗತ್ತಿಗೆ ಕಲ್ಯಾಣ ಉಂಟು ಮಾಡುವಂಥದ್ದು. ನಮ್ಮ ರಾಷ್ಟ್ರೀಯತೆಯ ಗುರಿ ವಸುಧೈವ ಕುಟುಂಬಕಂ. ಒಂದು 4-6 ವರ್ಷಗಳ ಹಿಂದೆ ಇದು ಅನೇಕರಿಗೆ ಗೊತ್ತೇ ಇರಲಿಲ್ಲ. ವಸುಧೈವ ಕುಟುಂಬಕಂ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ಈಗ G20 ದೇಶಗಳ ಶೃಂಗಸಭೆ ಭಾರತದಲ್ಲಿ ಮಾಡುವಂತಹ ಜವಾಬ್ದಾರಿ ಮತ್ತು ಅವಕಾಶ ನಮಗೆ ಸಿಕ್ಕಿದಾಗ ಅದರಲ್ಲಿ ನಾವು 100ಕ್ಕೆ 150 ಅಂಕಗಳನ್ನು ಗಳಿಸಿ ನಾವು ಉತ್ತೀರ್ಣರಾಗಿದ್ದೀವಿ. ನಮ್ಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಲ್ವಾ ಇದು? ಅಲ್ಲಿ ಬಂದವರಿಗೆ ಇಂಡಿಯಾದ ದರ್ಶನ ಆಗಲೇ ಇಲ್ಲ. ಅಲ್ಲಿ ಬಂದವರೆಲ್ಲರಿಗೂ ಭಾರತದ ದರ್ಶನ ಮಾತ್ರ ಅಲ್ಲ, ಭಾರತದ ಅನುಭವ ಆಯಿತು. ಅಲ್ಲಿ ಇದ್ದಂತ ಬೈಠಕ್ ನಡೆಯೋ ಹಾಲ್ಗೆ ಯಾವುದೋ ಒಂದು ಗ್ಯಾಲಕ್ಸಿ ಕಂಫರ್ಟ್ಸ್ ಈ ಹೆಸರು ಇಡ್ಲಿಲ್ಲ, ಭಾರತ ಮಂಡಪಂ. ಹಾಗಂದ್ರೆ ಏನು? ಅದನ್ನ ನಮ್ಮ ಮುಖಂಡರಲ್ಲಿ ಹೇಳಿದ್ರು. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಸಾಮರಸ್ಯವನ್ನ ತರುವ ಸಲುವಾಗಿ ಬಸವಣ್ಣನವರ ಅನುಭವ ಮಂಟಪ ಶುರು ಮಾಡಿದ್ರು. ಇವತ್ತು ನಾವು ಅದೇ ನಿಟ್ಟಿನಲ್ಲಿ ಜಗತ್ತಿನಲ್ಲಿ ದೇಶಗಳ ನಡುವೆ ಸಂಘರ್ಷದ ಬದಲಾಗಿ ಸಾಮರಸ್ಯ, ಅಸೂಯೆಯ ಬದಲಾಗಿ ಸಮಾನುಭೂತಿ, ಈ ಭಾವವನ್ನು ನಿರ್ಮಾಣ ಮಾಡುವ ಸಲುವಾಗಿ ನಾವು ಭಾರತ ಮಂಡಪಂ ಅಂತ ಹೆಸರಿಟ್ಟು ಇಂಡಿಯಾ ಶಬ್ದ ಪ್ರಯೋಗ ಮಾಡಲಿಲ್ಲ. ರಾಷ್ಟ್ರಪತಿಗಳ ಔತಣ ಕೂಟಕ್ಕೆ ಯಾರಿಗೆ ಆಮಂತ್ರಣ ಕಳಿಸೋದು ಅದರೊಳಗೆ ಸಹಜವಾಗಿ ದಿ ಪ್ರೆಸಿಡೆಂಟ್ ಆಫ್ ಭಾರತ್ ರಿಪಬ್ಲಿಕ್ ಹಾಕಿದಾಗ ಇಲ್ಲಿ ಯಾರು ಇತ್ತೀಚೆಗೆ ಐ ಫುಲ್ ಸ್ಟಾಪ್ ಎನ್ ಫುಲ್ ಸ್ಟಾಪ್ ಯಾವುದು ಒಟ್ಟಿಗೆ ಇಲ್ಲ, ಅದು ಬ್ಯಾರೆ ಬ್ಯಾರೆ, ಅದಕ್ಕೆ ಫುಲ್ ಸ್ಟಾಪ್ ಇರೋದು. ಅದಿನ್ನೂ ಪ್ರಾರಂಭವೇ ಆಗೋದಿಲ್ಲ. ಸಾಮರಸ್ಯ ಇದ್ರೆ ತಾನೇ ಸಂಘಟನೆ. ಸಂಘಟನೆ ಇಲ್ಲದಿರುವ ಕಡೆ ಸಾಮರಸ್ಯ ಹೇಗೆ? ಫುಲ್ ಸ್ಟಾಪ್ ಐ ಬೇರೆ. ಅವ್ರಿಗೆ ಏನು ಹೊಟ್ಟೆ ಒಳಗೆ ಹುಳಿ ಹಿಡಿದಾಗಾಯ್ತು. ಭಾರತ ಅನ್ನೋ ಹೆಸರು ಬಂದ್ರೆ ಸಂತೋಷ ಆಗ್ಬೇಕಲ್ವಾ? ಈ ಸಂವಿಧಾನದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಇದ್ದ ಮೇಲೆ ಇಂಡಿಯಾಗೆ ಎಷ್ಟು ಮಾನ್ಯತೆ ಇರಬೇಕು, ಕನಿಷ್ಠ ಪಕ್ಷ ಅಷ್ಟೇ ಮಾನ್ಯತೆ ಭಾರತಕ್ಕೆ ಇರೋದು ಬೇಡವಾ? ಇಂಡಿಯಾ ಇಂಡಿಯಾ ಹೇಳ್ತಾ ಬಂದ್ರು, ನಾವೇನೋ ಅಪರೂಪಕ್ಕೆ ಭಾರತ ಅಂತ ಹೇಳಿದ್ವು, ಸಂತೋಷ ಪಡಬೇಕಲ್ವಾ? ಅರೆ ಇಂಡಿಯಾ ಅನ್ನೋದಕ್ಕೆ ಏನು ಅರ್ಥ ಇದೆ? ಅವರಿಗೆ ಹಿಂದೂಸ್ಥಾನ ಹೇಳಕ್ ಬರಲಿಲ್ಲ, ಸಿಂಧೂ ನದಿ ಹೇಳಕ್ ಬರಲಿಲ್ಲ. ಅಷ್ಟೇ ಅಲ್ಲ, ನಮ್ಮನ್ನ ನಾವು ಮರೆತು ಬಿಡಬೇಕು, ಕುಂಭಕರ್ಣರಾಗಬೇಕು. ಅದಕ್ಕಾಗಿ ಇಂಡಿಯಾ ಹೆಸರು ಕೊಟ್ಟರು, ಇಂಡಿಯನ್ ಹೆಸರು ಕೊಟ್ಟರು. ಭಾರತ ಅನ್ನೋ ಶಬ್ದಕ್ಕೆ ಏನು ಅಮೋಘವಾದ ಅರ್ಥ ಇದೆ. ನಮ್ಮ ದೇಶದಲ್ಲಿ ನಮ್ಮ ಪೂರ್ವಜರು ಹೆಸರಿಡಬೇಕಾದ್ರೆ ಆ ಹೆಸರಿನ ಹಿಂದೆ ಚಿಂತನೆ ಇತ್ತು. ನನ್ನ ಮಗ ದುರ್ಮರಣಕ್ಕೆ ಬಲಿಯಾಗಬಾರದು, ಅದಕ್ಕಾಗಿ ಮೃತ್ಯುಂಜಯ ಅಂತ ಹೆಸರಿಟ್ಟರು. ನನ್ನ ಮಗ ನರರಲ್ಲಿ ಇಂದ್ರನಂತೆ ಆಗಬೇಕು, ಅದಕ್ಕಾಗಿ ನರೇಂದ್ರ ಅಂತ ಹೆಸರಿಟ್ಟರು. ನನ್ನ ಮಗಳು ಏಟು ತಿನ್ನುವ ಹೆಣ್ಣು ಮಗಳು ಆಗಬಾರದು, ಆಕೆ ಶಕ್ತಿ ಸ್ವರೂಪಿಣಿ ನಾರಿ ಶಕ್ತಿ ಆಗಬೇಕು, ಅದಕ್ಕಾಗಿ ದುರ್ಗಾ ಅಂತ ಹೆಸರಿಟ್ಟರು. ಹಾಗೆ ಭಾರತ ಅಂತ ಪೂರ್ವಜರು ಹೆಸರಿಟ್ಟರು. ಈ ದೇಶ ಅಂತ ಹೇಳಿದ್ರೆ ಇದು ಜ್ಞಾನದ ಗಂಗೋತ್ರಿ, ತಿಳುವಳಿಕೆ ಅರಿವಿನ ಗಂಗೋತ್ರಿ. ಇಲ್ಲಿ ಅರಳಿದಂತ ಜ್ಞಾನವನ್ನ ನಾವು ಪೇಟೆಂಟ್ ಮಾಡೋ ಅಂತ ದುಷ್ಟರಲ್ಲ. ಜಗತ್ತು ಒಂದು ಕುಟುಂಬ ಅಂದಮೇಲೆ ಈ ಜ್ಞಾನವನ್ನ ಎಲ್ಲರಿಗೂ ಪ್ರಸರಣ ಮಾಡಬೇಕಾದ್ದು ನಮ್ಮ ಕೌಟುಂಬಿಕ ಧರ್ಮ.
ಅದಕ್ಕಾಗಿ ಭಾರತ ಅಂತ ಹೆಸರಿಟ್ಟಿದ್ದು. ಭಾರತ ಅಂತ ಹೇಳಿದ್ರೆ ನಮಗೆ ಮಹಾಭಾರತ ನೆನಪಾಗತ್ತೆ. ಧರ್ಮ ಸಂರಕ್ಷಣೆಗಾಗಿ ನಾವು ಭಾರತ ಅಂತ ಹೇಳಿದ್ರೆ ಭಗವದ್ಗೀತೆ ನೆನಪಾಗತ್ತೆ. ಕರ್ತವ್ಯದ ಸ್ಮರಣೆ ಮಾಡಬೇಕಾದವರು, ಕರ್ತವ್ಯದಲ್ಲಿ ತೊಡಗಬೇಕಾದವರು ನಾವು. ಭಾರತ ಅಂತ ಹೇಳಿದ್ರೆ ಭರತ ಚಕ್ರವರ್ತಿ ಶೌರ್ಯಕ್ಕೆ ಇನ್ನೊಂದು ಹೆಸರು ನೆನಪಾಗತ್ತೆ. ಭರತ ಮುನಿ ನೆನಪಾಗತ್ತೆ. ಭಾರತ ಅಂತ ಹೇಳಿದ್ರೆ ಭಾರತೀಯ ಸಾಹಿತ್ಯ, ಭಾರತೀಯ ಸಂಗೀತ, ಭಾರತೀಯ ಕಲೆ, ಒಟ್ಟು ಭಾರತದ ವ್ಯಕ್ತಿತ್ವ ಇದೆಲ್ಲ ಸಾವಿರಾರು ವರ್ಷಗಳಿಂದ ಇಲ್ಲಿ ಬೆಳೆದು ಬಂದದ್ದು. ಅದರ ನೆನಪು ಆದಾಗ ನಮಗೊಂದು ಸ್ಫೂರ್ತಿ, ಪ್ರೇರಣೆ, ನಮಗೊಂದು ಟಾನಿಕ್ ಅಲ್ವಾ ಅದು. ಅದನ್ನ ನಿರಾಕರಣೆ ಮಾಡಿ ಇಂಡಿಯಾ ಅಂದ್ರೆ ಏನ್ ನೆನಪಾಗತ್ತೆ? ಇಂಗ್ಲಿಷರ ನೆನಪಾಗತ್ತೆ. ಇಂಡಿಯಾ ಅಂತ ಹೇಳಿದ್ರೆ ಹ್ಯಾಪಿ ಬರ್ತ್ಡೇ ಥೋಯೋ ಅದು ನೆನಪಾಗತ್ತೆ. ಭಾರತ ಅಂತ ಹೇಳಿದ್ರೆ ಭಗವಂತನ ಮುಂದೆ ದೀಪವನ್ನ ಉರಿಸಿ ಭಗವಂತನಿಗೆ ಕೃತಜ್ಞತೆಯ ನಮಸ್ಕಾರಗಳನ್ನ ಮಾಡಿ ಹಿರಿಯರ ಪಾದಗಳನ್ನ ಮುಟ್ಟಿ ಅವರ ಆಶೀರ್ವಾದ ಪಡಿಬೇಕು. ಅವರು ಹೇಳ್ತಾರೆ, ಶತಂಜೀವ ಶರದೋ ವರ್ಧಮಾನ ಯಶಸ್ವೀ ಭವ ದೀರ್ಘಾಯುಷ್ಮನ್ ಭವ. ಇದು ಭಾರತ. ಹ್ಯಾಪಿ ಬರ್ತ್ಡೇ ಕತ್ತರಿಸೋದು, ಆರಿಸೋದು ಇದು ಜೀವನವ. ಜೋಡಿಸೋದು ದೀಪ ಉರಿಸುವುದು, ಬೆಂಕಿ ಹೊತ್ತಿಸುವುದು ಅಲ್ಲ. ಬೆಂಕಿಯನ್ನ ಆರಿಸಬೇಕು, ದೀಪವನ್ನು ಉರಿಸಬೇಕು. ಇದು ಭಾರತ. ಇಂಥ ಹೆಸರು ನಾವು ಪುನರಪಿ ಎಲ್ಲರಲ್ಲೂ ಒಂದು ಜಾಗೃತಿ ಉಂಟು ಮಾಡೋದಕ್ಕೋಸ್ಕರ ಹೇಳಿದ್ರೆ, ಇದೇ ಕೆಲವರಿಗೆ ಸಹಿಸಲಿಕ್ಕೆ ಆಗಿಲ್ಲ ಅಂದ್ರೆ ಆ ಇಂಡಿಯಾ ಅನ್ನತಕ್ಕಂಥ ಗುಲಾಮಿ ಮಾನಸಿಕತೆಯಿಂದ ಇನ್ನೂ ಹೊರಗೆ ಬಂದಿಲ್ಲ. ಆ ಚರಂಡಿಲಿರೋ ಕೊಳಕು ನೀರಿನಲ್ಲಿರತಕ್ಕಂಥ ಹುಳಗಳಿಗೆ ಅದೇ ಆನಂದ. ಅಲ್ಲಿ ಹೋಗಿ ಆ ಡ್ಯಾಶ್ ಪ್ರಾಣಿ ಒದ್ದಾಡುತ್ತಲ್ಲ, ಅದಕ್ಕೆ ಅದೇ ಆನಂದ. ನಾವು ಆ ಥರದವರಲ್ಲ. ನಾವು ಆ ಗುಲಾಮಿ ಮಾನಸಿಕತೆಗೆ ಎಂದೂ ಬಲಿಯಾಗಲಿಲ್ಲ. ಇವತ್ತು ಅದರಿಂದ ಹೊರಗೆ ಬರ್ತಾ ಇರತಕ್ಕಂಥ ಒಂದು ಪರಿವರ್ತನೆಯ ಕಾಲ ಇದು. ಅದನ್ನೇ ಅಮೃತ ಕಾಲ ಅಂತ ಹೇಳಿದ್ದು. ದೇಶಕ್ಕೆ ಸ್ವರಾಜ್ಯ ಬಂದು 75 ವರ್ಷ ಆಗ್ತಿರೋ ಸನ್ನಿವೇಶದಲ್ಲಿ ಅಮೃತ ಕಾಲವನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಅದರ ನಿರ್ಮಾಣದ ಒಂದು ಭಾಗ ನಾವು. ಎಷ್ಟು ಸಂತೋಷ ಆಗಬೇಕು. ನಾವು ಅಧಿಕಾರ ರಾಜಕಾರಣದ ಹಿಂದೆ ನಾವು ಬೀಳಬಾರದು. ರಾಷ್ಟ್ರೀಯತೆಯ ರಾಜಕಾರಣ. ಹಿಂದೂ ಸಮಾಜವನ್ನ ಜಾತಿಗಳನ್ನಾಗಿ ಒಡೆದು ಜಾತಿಗಳಲ್ಲಿ ವಿರಸವನ್ನ ಉಂಟು ಮಾಡಿ ರಾಜಕಾರಣದ ಬೇಳೆ ಬೇಯಿಸ್ಕೊಳ್ಳೋದು ದೇಶದ್ರೋಹ. ಕುರುಬರ ಸಮ್ಮೇಳನವೇ ಅದು. ಅಲ್ಲಿ ಹೋದವರು ಹೇಳ್ತಾರೆ, ನಾನು ಎಂದೂ ಜಾತೀಯತೆಯನ್ನು ಮಾಡಿಲ್ಲ. ಇಷ್ಟು ಬಿಳಿ ಸುಳ್ಳು ಹೇಳೋದು ಮತ್ತು ಪತ್ರಿಕೆಯಲ್ಲಿ ಅದಕ್ಕೆ ಪ್ರಚಾರ ಸಿಗೋದು. ನಮ್ಮ ಸಂಘದ ಸ್ವಯಂ ಸೇವಕರು ಎಲ್ಲಾ ಜಾತಿಯೊಳಗೂ ಇದ್ದಾರೆ. ಈಶ್ವರಪ್ಪನವ್ರನ್ನಂತ ಕೇಳೆ, ನೀವು ಕುರುಬರ ಮುಖಂಡರಾಗಲಿಲ್ವಲ್ಲ ಅಂತ. ಅವ್ರು ಹೇಳಿದ್ರು, ಸಂಘ ನನಗೆ ಸಂಸ್ಕಾರ ಕೊಟ್ಟಿದೆ, ನಮ್ಮೆಲ್ಲ ಕುರುಬರನ್ನ ರಾಷ್ಟ್ರೀಯರನ್ನಾಗಿ ಮಾಡೋ ಜವಾಬ್ದಾರಿ ನಂದು. BS ಶಂಕರಮೂರ್ತಿ ಹೇಳಿದ್ರು, ಎಲ್ಲ ಶೆಟ್ಟರನ್ನ ರಾಷ್ಟ್ರೀಯರನ್ನಾಗಿ ಮಾಡೋ ಜವಾಬ್ದಾರಿ ನಂದು. ನಾವೆಲ್ಲರೂ ರಾಜಕಾರಣದಲ್ಲಿರ್ಬೋದು, ಧರ್ಮ ಕಾರಣದಲ್ಲಿರ್ಬೋದು, ಅಲ್ಲಿ ಹೋಗಿರೋದು ನನ್ನ ಇಂಡಿವಿಜುವಲ್ ಕೆರಿಯರ್ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಾನಲ್ಲಿರೋದೇ ರಾಷ್ಟ್ರೀಯತೆಯ ಒಂದು ಭಾವವನ್ನ ನನ್ನ ಸುತ್ತಮುತ್ತಲು ಇರುವವರಲ್ಲಿ ಅರಳಿಸುವ ಜವಾಬ್ದಾರಿ ನಂದು. ಇದು ನಮ್ಮ ಜೀವನದ ವ್ರತ. ಪಾಲಿಟಿಕ್ಸ್ ಫಾರ್ ಪವರ್ ಅಲ್ಲ, ಪಾಲಿಟಿಕ್ಸ್ ಫಾರ್ ನ್ಯಾಷನಲಿಸಂ. ಆ ರಾಷ್ಟ್ರೀಯತೆಯ ಒಂದು ದೀಪ ದೇಶದಾದ್ಯಂತ ಉರಿತಾ ಇದೆ. ಅದರಿಂದ ಸಹಿಸಲಾಗದ ಕೆಲವರು ಅದನ್ನು ಆರಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಾತೀಯತೆಯನ್ನ ಕೆರಳಿಸೋದು ಮುಸಲ್ಮಾನರ ತುಷ್ಟೀಕರಣ. ಬಂಧುಗಳೇ, ಈಗ 4 ತಿಂಗಳಾಯ್ತೇನೋ ಅಧಿಕಾರಕ್ಕೆ ಬಂದು, ನನಗೆ ಗೊತ್ತಿಲ್ಲ.
ಈ 4 ತಿಂಗಳಲ್ಲಿ ಎಲ್ಲರಿಗಿಂತ ಹೆಚ್ಚು ಸೊಕ್ಕು ಬಂದಿರೋದು ಸಿದ್ದರಾಮಯ್ಯನವರಿಗೆ, ಶಿವಕುಮಾರ್ಗೆ ಅಲ್ಲ, ಅವರಿಗೆ. ಅವರು ಯಾರು? ಶಿರ್ಸಿಯ ಮಾರಿಕಾಂಬೆ ದೇವಸ್ಥಾನದ ಮುಂದೆ ಕಾಂಗ್ರೆಸ್ ಗೆದ್ದಾಗ ಹಸಿರು ಬಾವುಟ ತೋರಿಸ್ತಾರೆ. ಸೊಕ್ಕಲ್ವ ಇದು? ತೋರಿಸೋದಾದ್ರೆ ಕಾಂಗ್ರೆಸ್ ಬಾವುಟ ತೋರಿಸ್ಬೋದಾಗಿತ್ತು. ಅವ್ರು ಕಾಂಗ್ರೆಸ್ ಗೆದ್ದಿದೆ ಅಂತ ಅನ್ಸೋದೇ ಇಲ್ಲ, ನಾವೇ ಗೆದ್ದಿರೋದು. ನಾವು ಹೇಳದಾಗೆ ಅವರು ಕೇಳ್ತಾರೆ, ನಾವು ಕುಣಿಸ್ದಾಗೆ ಅವರು ಕುಣಿತಾರೆ. ಇದೇ ನಡೆದಿರೋದು ಇವತ್ತು. ಶಿವಮೊಗ್ಗದೆಲ್ಲ ಘಟನೆಗಳು ಯಾರೋ ಮಕ್ಕಳಾಟ ಅಂತ ನಮ್ಮ ಗೃಹ ಮಂತ್ರಿ ಹೇಳ್ತಾರೆ. ಯಾರೋ ಕೆಲವು ಕಿಡಿಗೇಡಿಗಳು ಕಲ್ಲೆಸೆದ್ರು, ಆ ಕಲ್ಲು SP-ಗೂ ಬಿತ್ತು. ಇದು ಹೇಳೋ ಮಾತ ಇದು? ಆ ಕಲ್ಲು ಎಸೆದವರಿಗೆ ಇನ್ಯಾರು ಲಾಯರ್ರೇ ಬೇಡ, ಈ ಸರ್ಕಾರವೇ ಅವರಿಗೆ ಲಾಯರ್ರು. ಮಾಡ್ತಾ ಹೋಗ್ತಾರೆ. 4-6 ತಿಂಗಳಲ್ಲೇ ಗೊತ್ತಾಗ್ತಾ ಇದೆ ತುಷ್ಟೀಕರಣದ ಪರಾಕಾಷ್ಠೆ. ಇದೆಲ್ಲವೂ ಕೇವಲ ಅಧಿಕಾರದ ಒಂದು ರಾಜಕಾರಣ. ಇದನ್ನು ಬದಲು ಮಾಡತಕ್ಕಂಥ ಸಂಕಲ್ಪ ನಮ್ದು ರಾಷ್ಟ್ರೀಯತೆಯ ರಾಜಕಾರಣ. ಆ ರಾಷ್ಟ್ರೀಯತೆಯ ರಾಜಕಾರಣ ಆಗಬೇಕು ಅನ್ನೋದಾದ್ರೆ ಸಂಘ ಪರಿವಾರದಲ್ಲಿರತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಸಹ ಈ ಒಂದು ಪರಿವರ್ತನೆಯ ಮಾಧ್ಯಮವಾಗಬೇಕು. ನಾವೆಲ್ಲರೂ ಹನುಮಂತರಾಗಬೇಕು. ಶ್ರೀರಾಮನನ್ನು ಆರಾಧನೆ ಮಾಡತಕ್ಕಂಥ ಹನುಮಂತ ಇವತ್ತು ಬಜರಂಗ ದಳದಲ್ಲಿ ಇದ್ರೆ ನಾಳೆ BJP ಟಿಕೆಟ್ ಸಿಗಬಹುದು ಅನ್ನತಕ್ಕಂಥ ಒಂದು ವಿಷಯ ಏನಾದರೂ ಇದ್ರೆ ಅದು ವಿಷದ ವಿಷಯ. ಅದನ್ನ ತೆಗೆದುಹಾಕಿ ಸಾಯೋವರೆಗೂ ನಾನು ಹಿಂದೂ ಹಿತಕ್ಕೋಸ್ಕರ ಬಜರಂಗ ದಳದಲ್ಲಿ ಇರ್ತೀನಿ. ಬದುಕಿರೋವರೆಗೂ ವಿಶ್ವ ಹಿಂದೂ ಪರಿಷತ್ ನನ್ನ ಜೀವನದಲ್ಲಿ ಇದೊಂದು ಅವಕಾಶ ಅಲ್ಲ, ನನ್ನ ಜೀವನದ ಧರ್ಮ ಇದು. ಹಾಗೆ ನೋಡ್ಲಿಕ್ಕೆ ಹೋದರೆ ಪುತ್ತೂರು ಮೊದಲಿಂದಲೂ ನಾನು ನೋಡ್ತಾ ಬಂದಿದ್ದೀನಿ. 1950-60ರ ದಶಕದಿಂದ ಹಿಂದುತ್ವದ ಹಿತಕ್ಕಾಗಿ ಪ್ರಾಣಾರ್ಪಣೆ ಮಾಡದಂಥ ತರುಣರು ಎಷ್ಟು ಜನ ಪುತ್ತೂರಲ್ಲಾಗಿ ಹೋದರು. ಹಿಂದುತ್ವದ ರಕ್ಷಾ ಕವಚ ಇದು. ಹೇಗೆ ಇರಬೇಕು ರಾಷ್ಟ್ರದ ರಾಜಕಾರಣ ಅನ್ನೋದಕ್ಕೆ ಪುತ್ತೂರಿನ ರಾಜಕಾರಣ ಒಂದು ನಮೂನೆ ಆಗಿತ್ತು. ರಾಮ್ ಭಟ್ರು ಗೆಲ್ಲುವಾಗ, ಸುಳ್ಯದಲ್ಲಿ ಅಂಗಾರ ಗೆಲ್ಲುವಾಗ ಎಷ್ಟು ಖರ್ಚು ಮಾಡ್ತಾ ಇದ್ವು ನಾವು? ಬೇರೆಯವರಿಗೆ ಹೋಲಿಸಿದ್ರೆ ಅದೇನೋ ಅಲ್ವೇ ಅಲ್ಲ. ರಾಷ್ಟ್ರೀಯತೆಯ ಆಧಾರದ ಮೇಲೆ ಇಲ್ಲಿ ಹೋಗಬೇಕು. ಏನೋ ದುರ್ದೈವ ನಡುವೆ ಒಂದು ದುರ್ಘಟನೆ ನಡೆದೋಯ್ತು, ನಮ್ಮ ಮನಸ್ಸು ಕೆಟ್ಟು ಹೋಯ್ತು. ಯಾರಿಗೂ ದೂಷಿಸೋದು ಬೇಡ, ಅದರಿಂದ ಹೊರಗೆ ಬರಬೇಕು ನಾವು. ಸೋಲು ಅನ್ನೋದು ಅಂತಿಮ ಅಲ್ಲ, ಸೋಲು ಅನ್ನೋದು ಸವಾಲು. ರಾಜಕೀಯದಲ್ಲಿ ಇಂದಿನ ಸೋಲು ನಾಳೆಯ ಗೆಲುವಿಗೆ ಒಂದು ಸೋಪಾನ. ನಮ್ಮ ಮೇಲೆ ಯಾರು ಕಲ್ಲು ಎಸೆದ್ರು ಆ ಕಲ್ಲನ್ನ ತುಳಿದುಕೊಂಡು ನಾವು ಮುಂದೆ ಹೋಗುವಂತವ್ರು. ಇದು ನಮ್ಮ ಜಾತಕ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಜಾಗೃತರಾಗೋಣ. ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಇಲ್ಲಿ ನಡೆದಂತ ಈ ಶೌರ್ಯದ ಆರಾಧನೆಯ ಒಂದು ಉತ್ಸವದಲ್ಲಿ ಲಕ್ಷಾಂತರ ಜನ ತರುಣರು ಭಾಗವಹಿಸಿಲ್ಲ, ಆ ಭ್ರಮೆ ನನಗಿರಲೂ ಇಲ್ಲ. ಆದರೆ ಯಾರು ಭಾಗವಹಿಸಿದರು ಒಬ್ಬೊಬ್ಬರಲ್ಲೂ ಲಕ್ಷಾಂತರ ಜನಗಳಲ್ಲಿ ಇರಬೇಕಾದಂತ ಆ ಭಾವನೆ, ಉತ್ಕಟತೆ ಅದು ಇತ್ತು. ಯಾವಾಗಲೂ ಆರ್ಗನೈಸ್ಡ್ ಮೈನಾರಿಟಿ ಧ್ಯೇಯದ ಬೆಂಕಿಯಿಂದ ಪ್ರಜ್ವಲಿತಲಾಗಿರತಕ್ಕಂಥ ಅಲ್ಪಸಂಖ್ಯಾತರು ಇರ್ತಾರಲ್ಲ, ಅವರು ಉಳಿದವರಿಗೆ ದಾರಿ ತೋರಿಸಬಲ್ಲರು. ಅಂಥ ದಾರಿ ತೋರಿಸುವ ಹನುಮಂತನ ಪ್ರತಿನಿಧಿಗಳು ಲಕ್ಷಾಂತರ ಜನ ಬರಲಿಲ್ಲ ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ಕೊನೆಯದಾಗಿ 2 ಮಾತು ಹೇಳಿ ಮುಗಿಸ್ತೀನಿ. ಸಜ್ಜನರು ಈ ದೇಶದಲ್ಲಿ ಇದ್ದಾರೆ, ಧರ್ಮನಿಷ್ಠರು ಇದ್ದಾರೆ, ಆದರೆ ಅವರು ಹೋರಾಟದಲ್ಲಿ ಮುಂದೆ ಬರೋದಿಲ್ಲ. ನಾವು ಹಿಂದೆ ಇರ್ತೀವಿ. ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೀತಾ ಇರುವಾಗ ರಾವಣ ರಥದಲ್ಲಿದ್ದ, ಸಾರಥಿ ಇದ್ದ. ರಾಮನಿಗೆ ಸಾರಥಿಯೂ ಇಲ್ಲ, ರಥವೂ ಇಲ್ಲ. ಅವನಿಗೆ ಹನುಮಂತನ ಹೆಗಲೇ. ಭೂಮಿಯ ಮೇಲೆ ನಿಂತು ಹೋರಾಡುವ ರಾಮ ರಥದಲ್ಲಿ ಕುಳಿತು ಹೋರಾಡುವುದಲ್ಲ, ಆಕ್ರಮಣ ಮಾಡುವ ಮಾಯಾವಿ ರಾಕ್ಷಸ.
ದೇವತೆಗಳಿಗೆ ಗೊತ್ತಿತ್ತು ರಾಮನ ಈ ಹೋರಾಟ ಧರ್ಮದ ಸಂರಕ್ಷಣೆಗಾಗಿ. ಅಂದ್ರೆ ರಾಮನ ಜೊತೆ ಸೇರೋದಕ್ಕೆ ಅವರಿಗೆ ಭಯ. ನಾವು ರಾಮನ ಜೊತೆ ಸೇರೋದು, ರಾಮ ಸೋತೋಗೋದು, ಆಮೇಲೆ ನಮ್ಮ ಗತಿ ಏನಪ್ಪ? ಅದಕ್ಕೆ ಆಕಾಶದಲ್ಲಿ ನಿಂತು ನೋಡ್ತಾ ಇದ್ರು, ಜೈ 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 ಅಂತಿದ್ರು. ರಾಮ ಅಂತ ಹೇಳಬೇಕು ಅಂತ ಮನಸ್ಸು, ರಾಮ ಅಂತ ಹೇಳೋ ಧೈರ್ಯ ಇಲ್ಲ. ಇನ್ನು ರಾವಣ ಹೇಳೋದಕ್ಕೆ ಇಷ್ಟ ಇಲ್ಲ, ಜೈ 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 ಜೈ. ಅಗಸ್ತ್ಯರು ಬಂದು ರಾಮನಿಗೆ ಆದಿತ್ಯ ಹೃದಯದ ಉಪದೇಶ ಮಾಡಿದ್ರು, ಆ ರಾವಣನ ಹೃದಯಕ್ಕೆ ನೀನು ಬಾಣ ಬಿಡು. ಆಗ ದೇವತೆಗಳಿಗೆ ಅನ್ನಿಸ್ತು ರಾಮ ಗೆಲ್ತಾನೆ ಅಂತ. ಜೈ 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 ಶ್ರೀರಾಮ್ ಅಂತ ಹೇಳಿದ್ರು. ಇದರಿಂದ ರಾಮಾಯಣ ನಿರ್ಮಾಣವಾಯಿತು. ನಮ್ಮ ದೇಶದ ಜನಗಳು ಹಾಗೇನೆ. ಅದಕ್ಕೋಸ್ಕರ ನಾವು ಚಿಂತೆ ಮಾಡೋದು ಬೇಡ, ನಾವು ಜೈ ಶ್ರೀರಾಮ್ ಹೇಳ್ತಾನೆ ಇರೋಣ. ಜೈ 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 ಹೇಳ್ತಾ ಇರೋರು ಅವರ ಧ್ವನಿಯನ್ನ ಸೇರಿಸಲೇಬೇಕು. ಈ ಅನಿವಾರ್ಯತೆ ಈ ದೇಶದಲ್ಲಿ ಬಂದೇ ಬರುತ್ತೆ, ಅದರ ಬಗ್ಗೆ ಅನುಮಾನವೇ ಇಲ್ಲ. ಇದನ್ನ ನಾವು ಮರಿಬಾರದು. ಇನ್ನೊಂದು ಮಾತು, ಶೌರ್ಯದ ಆರಾಧನೆ ಮಾಡತಕ್ಕಂಥ ದೇಶ ಭಾರತ. ನಾರಿ ಅಬಲೆ ಅಂತ ಎಂದೂ ಕರೆದಿಲ್ಲ, ನಾರಿ ಭೋಗವಸ್ತು ಅಂತ ಎಂದೂ ಕರೆದಿಲ್ಲ. ನಾವು ನಾರಿಯಲ್ಲಿ ನಾವು ಶಕ್ತಿಯನ್ನ ಕಂಡವರು. ಶಕ್ತಿ ದೇವತೆಗಳು ನಾರಿಯರೇ ಹೆಚ್ಚು, ದೇವರು ಕಮ್ಮಿ, ದೇವತೆಗಳು ಹೆಚ್ಚು. ನಾರಿ ಅಂತ ಹೇಳಿದ್ರೆ ದುರ್ಗಾ ಪ್ರತಿನಿಧಿ. ನಾರಿಯ ಮುಖಾಂತರ ಶಕ್ತಿಯ ಆರಾಧನೆ ಮಾಡೋ ದೇಶ ನಮ್ಮದು. ಅಹಿಂಸೆಯ ಪ್ರಯೋಗ ಯಾವಾಗ ಮಾಡಬೇಕು? ನಾವು ಇಷ್ಟು ಬಲಶಾಲಿಗಳಾದವು, ನಮ್ಮನ್ನ ಹಿಂಸೆ ಮಾಡತಕ್ಕಂತ ತಾಕತ್ತು ಧೈರ್ಯ ಅವರಲ್ಲಿ ಇಲ್ಲ. ಅಂಥವ್ರು ಕೆಣಕ್ತಾರೆ, ಅವರಿಗೆ ಹೇಳಬೇಕು ಅಹಿಂಸಾ ಪರಮೋ ಧರ್ಮ ಅಂತ. ಗಾಂಧೀಜಿಯವರು ನಮ್ಗೆ ಹೇಳ್ತಾ ಬಂದ್ರು, ಏಟು ತಿನ್ನೋರಿಗೆ ಹೇಳಿದ್ರು ಅಹಿಂಸೆ ಅಹಿಂಸೆ. ಅವ್ರು ಹಿಂಸೆ ಮಾಡಿದ್ರೆ ಅನುಭವಿಸಿ ಅಹಿಂಸೆ. ನಿರ್ವೀರ್ಯತೆ ಬಂದ್ಬಿಡುತ್ತೆ ಹಿಂದೂ ಸಮಾಜದಲ್ಲಿ. ಆದ್ರೆ ಅದು ಹೋಗಬೇಕು. ನಾವು ಶಕ್ತಿ ಆರಾಧನೆ. ದಸರಾ ಹಬ್ಬ ಮಾಡೋದು ಯಾಕೆ? ನಾವು ಚಾಮುಂಡೇಶ್ವರಿ ಆರಾಧನೆ ಮಾಡೋದು ಯಾಕೆ? ಶೌರ್ಯದ ಆರಾಧನೆಯೇ ಭಾರತೀಯ ಸಂಸ್ಕೃತಿ. ಯಾರು ಶೂರರಿರ್ತಾರೆ ಅವರಿಗೆ ಮಾತ್ರ ಅಹಿಂಸಾ ಪರಮೋ ಧರ್ಮ ಅಂತ ಉಳಿದವರಿಗೆ ಹೇಳುವ ಯೋಗ್ಯತೆ ಬರುತ್ತೆ. ನಾವೆಲ್ಲರೂ ಸಹ ನಮ್ಮ ಮನೆಯನ್ನ ಭಾರತ ಮಾತೆಯ ದೇವಾಲಯ. ಭಾರತ ಮಾತೆ ಅಂದರೆ ದುರ್ಗಾ, ಸರಸ್ವತಿ, ಲಕ್ಷ್ಮಿ, ಮೂವರು ಮಹಾದೇವತೆಯರ ಸುಂದರ ಸಂಗಮ. ಮನೆಯಲ್ಲಿ ಶೌರ್ಯದ ಆರಾಧನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದೆ ಹೋಗೋದಕ್ಕೆ ಇವತ್ತಿನ ಈ ಕಾರ್ಯಕ್ರಮ ಸಂಜೀವಿನಿಯಂತೆ ತನ್ನ ಭೂಮಿಕೆಯನ್ನು ನಿರ್ವಹಿಸಲಿ ಅಂತ ಹೇಳಿ ಮುಗಿಸಲೇಬೇಕು. ಅದಕ್ಕೋಸ್ಕರ ಮುಗಿಸ್ತಾ ಇದ್ದೀನಿ. ಒಂದ್ಸಲ ಭಾರತ್ ಮಾತಾ ಕಿ ಅಂತ ಹೇಳಿದ್ರೆ ಅಂತಃಕರಣ ಪೂರ್ವಕವಾಗಿ, ಅಲ್ಲ ಅಲ್ಲ ಅವಸರ ಮಾಡಬೇಡಿ, ನಮ್ಮ ಸಂಕಲ್ಪವನ್ನ ನಾವು ಉಚ್ಚಾರ ಮಾಡಬೇಕು. ಬೋಲೋ ಭಾರತ್ ಮಾತಾ ಕಿ, ಇಂಡಿಯಾ ಮಮ್ಮಿ ಕಿ. ಇದಕ್ಕೆ ಆವೇಶ ಅಂತ ಹೇಳ್ತಾರೆ. ಹೋಗ್ಲಿ, ಈ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ, ಸರಿಯಾಗಿ ಉತ್ತರ ಕೊಡಿ. ಹಮಾರೆ ದೇಶ ಕಾ ನಾಮ್ ಕ್ಯಾ ಹೈ? ನಮ್ಮ ದೇಶದ ಹೆಸರು ಏನು? ಆಮಚಾ ದೇಶಾಚ ನಾಮ್ ಕಾಯ್. ವಾಟ್ ಈಸ್ ದಿ ನೇಮ್ ಆಫ್ ಅವರ್ ಕಂಟ್ರಿ? ಸದ್ಯ ಈಗ ಎಲ್ಲರೂ 100ಕ್ಕೆ 100 ಅಂಕಗಳು ಕೊಟ್ಟಿರೋದ್ರಿಂದ ಪರೀಕ್ಷೆ ಮುಗಿದಿದೆ. ಎಲ್ಲರೂ ಸಹ ಪಾಸ್ ಮಾಡಿದ್ದೀರಾ, ಅಭಿನಂದನೆಗಳು. ಕೃತಜ್ಞತೆಗಳು. ಕಾರ್ಯಕ್ರಮವನ್ನ ಮುಂದುವರಿಸಿದ ಶೌರ್ಯ ಜಾಗರಣ ರಥಯಾತ್ರೆಗೆ ಬೃಹತ್ ಹಿಂದೂ ಶೌರ್ಯ ಸಂಗಮ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀಯುತ ಕಿಶೋರ್ ಬುಟ್ಯಾಡಿ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸುವಂತೆ ಕೋರಿಕೆ. 5 ನಿಮಿಷ 8ವರೆಗೆ போய் ಸರ್ವರು ಮುಂದಿನ 10 ನಿಮಿಷಗಳಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗತ್ತೆ.
ಸಹಕರಿಸುವಂತ ಕೋರಿಕೆ.